वल्लभा गिरिवरधारी जयो गोपीजन वल्लभा गिरिवरधारी यशोदनन्दन व्रज जनरञ्जन यशोदनन्दन व्रज जनरञ्जन यमुना तीरावनचारी यमुना तीरावनचारी जयो राधा माधवा कुंज विहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण प्रभु जी ಧನ್ಯವಾದಗಳು ಚೆನ್ನಾಗಿ ಮಾಡಿದ್ರಿ ಕೀರ್ತನೆ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇವತ್ತು ಯಾವ್ದು ಶ್ಲೋಕ ಮಾಡ್ಬೇಕು? 5ನೇದು ಮಾಡ್ಬೇಕು ಪ್ರಭುಜಿ. 5ನೇದು ಮಾಡಬೇಕು. Hare Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare Hare. ಹರೇ ಕೃಷ್ಣ ಮಾತಾಡಿ. ಸ್ಕ್ರೀನ್ ಕಾಣಿಸ್ತಾ ಇದೆ ಎಲ್ರಿಗೂ? ಕಾಣಿಸ್ತಿದೆ ಪ್ರಭುಜಿ. ಹರೇ ಕೃಷ್ಣ. ಸೊ ಇವತ್ತಿನ ದಿನ ನಾವು 5ನೇ ಶ್ಲೋಕವನ್ನು ನೋಡ್ಲಿಕ್ಕಿದ್ದೇವೆ. ಈ 5ನೇ ಶ್ಲೋಕದಲ್ಲಿ ಈ ಉಪದೇಶಾಮೃತ 5ನೇ ಶ್ಲೋಕ ಶ್ರೀಲ ರೂಪ ಗೋಸ್ವಾಮಿಗಳ ವಿರಚಿತ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಂತಾನೆ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. 5ನೇ ಶ್ಲೋಕದಲ್ಲಿ ಇಲ್ಲಿ ಭಕ್ತರಲ್ಲಿ ಇರುವ ವಿವಿಧ ಹಂತಗಳನ್ನು ಗುರುತಿಸಲಾಗಿದೆ. 3 ಹಂತಗಳಿರ್ತಾವ ಭಕ್ತರಲ್ಲಿ. ಆ 3 ಹಂತಗಳನ್ನು ಗುರುತಿಸಿ ಅವುಗಳನ್ನು ಹೇಗೆ ನಾವು ತಿಳ್ಕೊಳ್ಳೋದು, ಆ 3 ಹಂತಗಳ ಬಗ್ಗೆ, ಆ 3 ಹಂತಗಳ ನಂತರ ನಡುವೆ ಇರುವ ವ್ಯತ್ಯಾಸ ಏನು, ಮತ್ತು ಅಂತಹ ಒಬ್ಬೊಬ್ಬ ರೀತಿಯ ಭಕ್ತರ ಜೊತೆಗೆ ನಾವು ಹೇಗೆ ವ್ಯವಹಾರ ಮಾಡಬೇಕು ಎನ್ನುವುದರ ಬಗ್ಗೆ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಇದು ಭಕ್ತರನ್ನು 3 ಭಾಗಗಳಾಗಿ ವಿಂಗಡಿಸುತ್ತೆ. 3 ವಿಭಾಗಗಳಾಗಿ ಆ 3 ವಿಭಾಗಗಳನ್ನು ನಾವು ಈಗ ನೋಡ್ಲಿಕ್ಕಿದ್ದೇವೆ. ಇದನ್ನು ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತೆ ಉತ್ತಮ ಅಧಿಕಾರಿ ಅಂತ ಕರೀತಾರೆ. ಸೊ ಈ ರೀತಿಯಾಗಿ ನಾವು ಇದು ಮೊದಲಿಗೆ ಸ್ವಲ್ಪ ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಈಗ ಇನ್ನು ಡೀಟೇಲ್ ಆಗಿ ನೋಡ್ಲಿಕ್ಕಿದ್ದೇವೆ ಈ ಶ್ಲೋಕದಲ್ಲಿ. ಪರ್ಪೋರ್ಟ್ ತುಂಬಾ ದೊಡ್ಡದಿದೆ ಇವತ್ತಿನ ದಿವಸ. ಸೊ ಇವತ್ತು ಮುಗಿಸ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ನಾವು ನಾಳೆ ದಿವಸ ಕೂಡ, ಮುಂದಿನ ವಾರ ಕೂಡ ಮಾಡೋಣ. ಆಯ್ತು. ಸೊ ಈಗ ಶ್ಲೋಕ ಶುರು ಮಾಡ್ಕೊಳ್ಳೋಣ. ಉಪದೇಶ ಅಮೃತ ಶ್ಲೋಕ 5. ಕೃಷ್ಣೇತಿ ಯಸ್ಯ ಗಿರಿತಂ ಮನಸಾದ್ರಿಯೇತ ದೀಕ್ಷಾಸ್ತಿ ಚೇತ ಪ್ರಣತಿಭಿಶ್ಚ ಭಜಂತಮೀಶಂ ಶುಶ್ರೂಷಯಾ ಭಜನ ವಿಜ್ಞಮನನ್ಯಮನ್ಯ
ನಿಂದಾದಿಶೂನ್ಯ ಹೃದಮೀಪ್ಸಿತಸಂಗಲಬ್ಧ್ಯಾ. ರಿಪೀಟ್ ಮಾಡೋಣ. ಕೃಷ್ಣೇತಿ ಯಸ್ಯ ಗಿರಿತಂ ಮನಸಾದ್ರಿಯೇತ. ಕೃಷ್ಣೇತಿ ಗಿರಿತಂ ಮನಸಾದ್ರಿಯೇತ. ಕೃಷ್ಣೇತಿ ಯಸ್ಯ ಗಿರಿತಂ ಮನಸಾದ್ರಿಯೇತ. ಕೃಷ್ಣೇತಿ ಯಸ್ಯ ಗಿರಿತಂ ಮನಸಾದ್ರಿಯೇತ. ದೀಕ್ಷಾಸ್ತಿ ಚೇತ ಪ್ರಣತಿಭಿಶ್ಚ ಭಜಂತಿ ಮೀಶಂ. ದೀಕ್ಷಾಸ್ತಿ ಚೇತ್ ಪ್ರಣತಿಭಿಶ್ಚ ಭಜಂತಮೀಶಂ. ದೀಕ್ಷಾಸ್ತಿ ಚೇತ ಪ್ರಣತಿಭಿಶ್ಚ ಭಜಂತಮೀಶಂ. ಪ್ರಣತಿಭಿಶ್ಚ ಭಜಂತಮೀಶಂ. ಕೃಷ್ಣೇತಿ ಯಸ್ಯ ಗಿರಿತಂ ಮನಸಾದ್ರಿಯೇತ. ದೀಕ್ಷಾಸ್ತಿ ಚೇತ ಪ್ರಣತಿಭಿಶ್ಚ ಭಜಂತಮೀಶಂ. ಯಸ್ಯ ಗಿರಿತಂ ಮನಸಾದ್ರಿಯೇತ. ದೀಕ್ಷಾಸ್ತಿ ಚೇತ್ ಪ್ರಣತಿಭಿಶ್ಚ ಭಜಂತಮೀಶಂ. ಶುಶ್ರೂಷಯಾ ಭಜನ ವಿಜ್ಞಮನನ್ಯಮನ್ಯಾ. ಶುಶ್ರೂಷಯಾ ಭಜನ ವಿಘ್ನಮನನ್ಯಮನ್ಯಾ. ಶುಶ್ರೂಷಯಾ ಭಜನ ವಿಜ್ಞಮನನ್ಯಮನ್ಯಾ. ಶುಶ್ರೂಷಯಾ ಭಜನ ವಿಘ್ನಮನನ್ಯಮನ್ಯಾ. ನಿಂದಾದಿಶೂನ್ಯ ಹೃದಮೀಪ್ಸಿತಲಂಗಸಲಬ್ಧ್ಯಾ. ನಿಂದಾದಿಶೂನ್ಯ ಹೃದಮೀಪ್ಸಿತಸಂಗಲಬ್ಧ್ಯಾ. ಶುಶ್ರೂಷಯಾ ಭಜನ ವಿಜ್ಞಮನನ್ಯಮನ್ಯಾ. ನಿಂದಾದಿಶೂನ್ಯ ಹೃದಮೀಪ್ಸಿತಸಂಗಲಬ್ಧ್ಯಾ. ಶುಶ್ರೂಷಯಾ ಭಜನ ವಿಘ್ನಮನನ್ಯಮನ್ಯಾ. ನಿಂದಾದಿಶೂನ್ಯ ಹೃದಯಸಂಗಲಬ್ಧ್ಯಾ. ಶುಶ್ರೂಷಯಾ ಭಜನ ವಿಜ್ಞಮನನ್ಯಮನ್ಯಾ. ನಿಂದಾದಿಶೂನ್ಯ ಹೃದಮೀಪ್ಸಿತಸಂಗಲಬ್ಧ್ಯಾ. ಶುಶ್ರೂಷಯಾ ಭಜನ ವಿಘ್ನಮನನ್ಯಮನ್ಯಾ. ನಿಂದಾದಿಶೂನ್ಯ ಹೃದಯಸಂಗಲಬ್ಧ್ಯಾ. ಕೃಷ್ಣ ಇತಿ ಯಸ್ಯ ಗಿರಿ. ಯಾರ ನಾಲಿಗೆಯ ಮೇಲೆ ಕೃಷ್ಣ ಎಂಬ ನಾಮವಿದೆಯೋ. ಕೃಷ್ಣ ಇತಿ ಯಸ್ಯ ಗಿರಿ. ಯಾರ ನಾಲಿಗೆಯ ಮೇಲೆ ಕೃಷ್ಣ ಕೃಷ್ಣ ಎಂಬ ನಾಮವಿದೆಯೋ. ತಂ ಮನಸ ಅದ್ರಿಯೇತ. ಅಂತಹವರನ್ನು ಮನಸ್ಸಿನಲ್ಲೇ ಗೌರವಿಸಬೇಕು. ಅವರು ಕನಿಷ್ಠ ಭಕ್ತರು. ತಮ್ಮ ಮನಸ ಅದ್ರಿಯೇತ. ಅಂತಹವರನ್ನು ಮನಸ್ಸಿನಲ್ಲೇ ಗೌರವಿಸಬೇಕು. ಕನಿಷ್ಠ ಭಕ್ತ. ಅಂದ್ರೆ ಯಾರ ಬಾಯಿನಲ್ಲಿ ಕೃಷ್ಣನ ನಾಮ ಬರ್ತಾ ಇದೆ ಅವರು ಕನಿಷ್ಠ ಭಕ್ತರ ಸ್ಥಿತಿಯಲ್ಲಿ ಇದ್ದಾರೆ. ನಂತರ ನೆಕ್ಸ್ಟ್, ದೀಕ್ಷಾ ಅಸ್ತಿ ಚೇತ್. ಯಾರು ದೀಕ್ಷೆಯನ್ನು ಪಡೆದು ಭಗವಂತನನ್ನು ಆರಾಧಿಸುತ್ತಾರೋ. ದೀಕ್ಷಾ ಅಸ್ತಿ ಚೇತ್. ಯಾರು ದೀಕ್ಷೆಯನ್ನು ಪಡೆದು ಭಗವಂತನನ್ನು ಆರಾಧಿಸುತ್ತಾರೋ. ಪ್ರಣತಿಭಿಹಿ ಚ. ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುವ ಮೂಲಕ ಗೌರವಿಸಬೇಕು. ಗೌರವಿಸಬೇಕು. ಇವರು ಮೊದಲನೇವರು ಇವರು ಕನಿಷ್ಠ ಭಕ್ತರು. ಇವರಿಗೆ ಮನಸ್ಸಿನಲ್ಲೇ ಗೌರವ ಕೊಡ್ಬೇಕು ನಾವು. ಅವರು ಕೃಷ್ಣ ಅನ್ನುವ ಹೆಸರನ್ನು ನಾಲ್ಗೆ ಮೇಲೆ ತಗೋತಾ ಇದ್ದಾರೆ. ನೆಕ್ಸ್ಟ್ ಸ್ಟೇಜ್ ಏನು, ಅವರು ದೀಕ್ಷೆಯನ್ನು ತಗೊಂಡಿದ್ದಾರೆ. ದೀಕ್ಷಾ ಅಸ್ತಿ ಚೇತ್. ಯಾರು ದೀಕ್ಷೆಯನ್ನು ಪಡೆದು ಭಗವಂತನ ಆರಾಧಿಸುತ್ತಾ ಇರ್ತಾರೆ ಅವರಿಗೆ ಪ್ರಣತಿಭಿಹಿ. ಅವರಿಗೆ ಬಾಹ್ಯವಾಗಿ ನಾವು ಪ್ರಣಾಮಗಳನ್ನು ಸಲ್ಲಿಸಬೇಕು. ಮನಸ್ಸಿನಲ್ಲೂ ಇದ್ದೇ ಇರುತ್ತೆ, ಬಾಹ್ಯವಾಗಿ ಕೂಡ ನಾವು ಪ್ರಣಾಮಗಳನ್ನು ಸಲ್ಲಿಸಬೇಕು. ನಂತರ ಭಜಂತ ಈಶಂ. ಭಗವಂತನ ಸೇವೆಯಲ್ಲಿ ನಿರತರಾದವರು. ಭಗವಂತನ ಸೇವೆಯಲ್ಲಿ ನಿರತರಾದವರನ್ನು. ಶುಶ್ರೂಷೆಯ ಸೇವೆ ಮಾಡುವ ಮೂಲಕ. ಭಜನ ವಿಜ್ಞಂ. ಭಜನೆಯಲ್ಲಿ ಭಕ್ತಿಯಲ್ಲಿ ಪರಿಣಿತರಾದವರನ್ನು. ಭಜನೆಯಲ್ಲಿ ಭಕ್ತಿಯಲ್ಲಿ ಪರಿಣಿತರಾದವರನ್ನು. ಅನನ್ಯಂ. ದೃಢವಾದ ಭಕ್ತಿಯುಳ್ಳವರನ್ನು. ಅನ್ಯನಿಂದಾದಿ ಶೂನ್ಯ ಹೃದಂ. ಇತರರನ್ನು ನಿಂದಿಸುವ ಸ್ವಭಾವವಿಲ್ಲದ ಶುದ್ಧ ಹೃದಯಗಳನ್ನು.
ಈಪ್ಸಿತ ಸಂಗಲಬ್ಧ್ಯ, ಅಂತಹವರ ಸಹವಾಸವನ್ನು ಬಯಸಿ ಪಡೆಯಬೇಕು. ಈಪ್ಸಿತ ಸಂಗಲಭ್ಯ, ಅಂತಹವರ ಸಹವಾಸವನ್ನು ಬಯಸಿ ಪಡೆಯಬೇಕು. ಹರೇ ಕೃಷ್ಣ. ಇಲ್ಲಿ ಇವಾಗ ನೋಡಿ 4 ರೀತಿಯ ಬಗ್ಗೆ ಹೇಳಲಾಗಿದೆ. ಇಲ್ಲಿ ಮೊದಲನೇದಾಗಿ ಕನಿಷ್ಠ ಭಕ್ತ, ಅಂದ್ರೆ ಅವರಿಗೆ ನಾಲಿಗೆ ಮೇಲೆ ಕೃಷ್ಣನ ನಾಮವನ್ನು ಅವ್ರು ತಗೊಳ್ತಾರೆ. ಸೊ ಅಂಥವರನ್ನು ನಾವು ಮನಸ್ಸಿನಲ್ಲಿ ಗೌರವ ಕೊಡಬೇಕು, ನಮ್ಮ ಮನಸ್ಸಿನಲ್ಲಿ. ನಂತರ ಸೆಕೆಂಡ್ ಟೈಪ್ ಯಾರು ದೀಕ್ಷೆಯನ್ನು ಪಡೆದು ಭಗವಂತನ ಆರಾಧನೆ ಮಾಡ್ತಾ ಇರ್ತಾರೆ, ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು. ಬಾಹ್ಯವಾಗಿಯೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಬೇಕು. ನಂತರ ಮೂರನೇ ಹಂತದವರು ಏನ್ ಮಾಡ್ತಾರೆ, ಇವರು ಭಜಂತ ಮೀಶಂ, ಅಂದ್ರೆ ಭಗವಂತನ ಸೇವೆಯಲ್ಲಿ, ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆ. ಅವರನ್ನು ನಾವೇನ್ ಮಾಡಬೇಕು, ಶುಶ್ರೂಷಯ ಸೇವೆ ಮಾಡಬೇಕು ಅವರಿಗೆ. ನಂತರ ಇನ್ನು ನೆಕ್ಸ್ಟ್ ಒಂದು ಗುಂಪು ಏನಿದೆ, ಅವರು ಭಗವಂತನ ಭಜನೆಯಲ್ಲಿ ಪರಿಣಿತರಾದವರು. ಅವರನ್ನು ನಾವು ಅವ್ರು ಏನ್ ಮಾಡ್ತಾರೆ, ಅವರು ಅನನ್ಯಂ, ದೃಢವಾದ ಭಕ್ತಿ ಉಳ್ಳವರನ್ನು, ಭಗವಂತನ ಭಜನೆಯನ್ನು ಮಾಡುವವರು ಮತ್ತು ಅನನ್ಯವಾದ ಭಕ್ತಿ ಉಳ್ಳವರನ್ನು, ಇವರನ್ನು ಮತ್ತು ಇತರರನ್ನು ನಿಂದಿಸುವ ಸ್ವಭಾವವಿಲ್ಲದ ಹೃದಯಗಳನ್ನು, ಈ 3 ಜನನ ಏನ್ ಮಾಡ್ಬೇಕು ನಾವು, ಅಂತಹವರ ಸವಾಸವನ್ನು ನಾವು ಬಯಸಿ ಪಡೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ 3 ರೀತಿಯಾಗಿ ಅವರು 4 ರೀತಿಯಾಗಿ ಇಲ್ಲಿ ಹೇಳಲಾಗಿದೆ. ಈಗ ಭಾವಾರ್ಥವನ್ನು ನೋಡೋಣ. ಇದು ಮತ್ತೆ ನಾವು ಇದು ಭಾವಾರ್ಥ ಅಲ್ಲ, ಟ್ರಾನ್ಸ್ಲೇಷನ್ ಭಾವಾರ್ಥ ನೆಕ್ಸ್ಟ್ ಇದೆ. ಇಲ್ಲಿ ಭಾವಾರ್ಥ ಬೈ ಮಿಸ್ಟೇಕ್ ಹಾಕಿದೆ. ಸೊ ಒಬ್ಬ ವ್ಯಕ್ತಿಯು ಕೃಷ್ಣನ ಪವಿತ್ರ ನಾಮವನ್ನು ಉಚ್ಚರಿಸುತ್ತಿದ್ದರೆ ಆತನನ್ನು ಮನಸ್ಸಿನಲ್ಲಿ ಗೌರವಿಸಬೇಕು. ಯಾರು ದೀಕ್ಷೆಯನ್ನು ಪಡೆದು ಭಗವಂತನ ಅರ್ಚನೆಯಲ್ಲಿ ನಿರತರಾಗಿದ್ದಾರೋ ಅವರಿಗೆ ನಮಸ್ಕರಿಸಬೇಕು. ಆದರೆ ಯಾರು ಭಜನೆಯಲ್ಲಿ ಅತ್ಯಂತ ಪರಿಣಿತರೋ, ಅನನ್ಯ ಭಕ್ತರೋ ಮತ್ತು ನಿಂದನೆಯಿಂದ ಮುಕ್ತರಾದ ಶುದ್ಧ ಹೃದಯವುಳ್ಳವರು, ಅಂತಹವರನ್ನು ಸೇವಿಸಬೇಕು ಮತ್ತು ಅವರ ಸಾಮೀಪ್ಯವನ್ನು ಅಂದ್ರೆ ಸಂಘ ಪಡೆಯಲು ಪ್ರಯತ್ನಿಸಬೇಕು. ಈ ಕೊನೆಯ 3 ಯಾರಿದ್ದಾರೆ, ಭಜನೆಯಲ್ಲಿ ಪರಿಣಿತರಾದವರು, ಅನನ್ಯ ಭಕ್ತರು ಮತ್ತು ಪರನಿಂದನೆಯಿಂದ ಮುಕ್ತರಾದವರು, ಇಂಥವರು ಒಂದು ಉತ್ತಮ ಅಧಿಕಾರಿಯ ಲೆವೆಲ್ ಅಲ್ಲಿ ಇರ್ತಾರೆ. ಸೊ ಆದ್ರಿಂದ ನಾವೇನ್ ಮಾಡಬೇಕು, ಅಂತಹವರ ಸಂಘವನ್ನು ಪಡಿಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾರೆ. ಈಗ ಭಾವಾರ್ಥ ರಿಪೀಟ್ ಮಾಡೋಣ. ಒಬ್ಬ ವ್ಯಕ್ತಿಯು ಕೃಷ್ಣನ ಪವಿತ್ರ ನಾಮವನ್ನು ಉಚ್ಚರಿಸುತ್ತಿದ್ದರೆ ಆತನನ್ನು ಮನಸ್ಸಿನಲ್ಲಿ ಗೌರವಿಸಬೇಕು. ಯಾರು ದೀಕ್ಷೆಯನ್ನು ಪಡೆದು ಭಗವಂತನ ಅರ್ಚನೆಯಲ್ಲಿ ನಿರತರಾಗಿದ್ದಾರೋ ಅವರಿಗೆ ನಮಸ್ಕರಿಸಬೇಕು. ಆದರೆ ಯಾರು ಭಜನೆಯಲ್ಲಿ ಅತ್ಯಂತ ಪರಿಣಿತರೋ, ಅನನ್ಯ ಭಕ್ತರೋ ಮತ್ತು ಪರನಿಂದನೆಯಿಂದ ಮುಕ್ತವಾದ ಶುದ್ಧ ಹೃದಯವುಳ್ಳವರು ಮತ್ತು ಪರನಿಂದನೆಯಿಂದ ಮುಕ್ತವಾದ ಶುದ್ಧ ಹೃದಯವುಳ್ಳವರು ಅಂತಹವರನ್ನು ಸೇವಿಸಬೇಕು ಮತ್ತು ಅವರ ಸಾಮೀಪ್ಯವನ್ನು ಸಂಘ ಪಡೆಯಲು ಪ್ರಯತ್ನಿಸಬೇಕು. ಶ್ಲೋಕ ಇದು ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಇವಾಗ? ಭಾವಾರ್ಥವನ್ನು ಓದೋಣ. ಸ್ವಲ್ಪ ದೊಡ್ಡದಾಗಿದೆ, ಸ್ವಲ್ಪ ಓದೋಣ, ನಂತರ ಡಿಸ್ಕಸ್ ಮಾಡೋಣ. ಫುಲ್ ಒಬ್ಬರೇ ಕಂಟಿನ್ಯೂಸ್ ಓದೋದು ಬೇಡ, 1-2 ಪ್ಯಾರಾಗ್ರಾಫ್ ಓದಿ ಡಿಸ್ಕಸ್ ಮಾಡೋಣ. ಆಯ್ತು. ಹರಿಣಿ ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ. ಹರೇ ಕೃಷ್ಣ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಕಳೆದ ಶ್ಲೋಕದಲ್ಲಿ ಹೇಳಿದ 6 ಬಗೆಯ ಪ್ರೀತಿ ವಿನಿಮಯವನ್ನು ಮಾಡುವಲ್ಲಿ ಸೂಕ್ತ ವ್ಯಕ್ತಿಗಳನ್ನು ವಿವೇಚನೆಯಿಂದ ಆರಿಸಬೇಕು. ನಾವು ವೈಷ್ಣವರನ್ನು ಅವರವರ ದರ್ಜೆಗೆ ತಕ್ಕಂತೆ ಕಾಣಬೇಕೆಂದು ಶ್ರೀಲ ರೂಪ ಗೋಸ್ವಾಮಿಗಳು ಹೇಳುತ್ತಾರೆ. ಈ ಶ್ಲೋಕದಲ್ಲಿ ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿ ಎಂಬ 3 ಬಗೆಯ ಭಕ್ತರ ಬಗೆಗೆ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಹೇಳುತ್ತಾರೆ. ಗುರುವಿನಿಂದ ಹರಿನಾಮ ದೀಕ್ಷೆಯನ್ನು ಪಡೆದು ಶ್ರೀ ಕೃಷ್ಣನ ಪವಿತ್ರ ನಾಮವನ್ನು ಜಪವನ್ನು ಮಾಡಲು ಯತ್ನಿಸುತ್ತಿರುವ ಆರಂಭಿಕ ಭಕ್ತನನ್ನು ಕನಿಷ್ಠ ಅಧಿಕಾರಿ ಎಂದು ಕರೆಯುತ್ತಾರೆ.
ಅಂತ ವ್ಯಕ್ತಿಯನ್ನು ಕನಿಷ್ಠ ವೈಷ್ಣವನೆಂದು ಭಾವಿಸಿ ಮನಸ್ಸಿನಲ್ಲಿ ಗೌರವಿಸಬೇಕು. ಮಧ್ಯಮ ಅಧಿಕಾರಿಯು ಗುರುವಿನಿಂದ ದೀಕ್ಷೆ ಪಡೆದಿರುತ್ತಾನೆ. ಅವನನ್ನು ಗುರುವು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿಸಿರುತ್ತಾರೆ. ಮಧ್ಯಮ ಅಧಿಕಾರಿಯು ಭಕ್ತಿ ಸೇವೆಯ ಮಾರ್ಗ ಮಧ್ಯದಲ್ಲಿ ಇದ್ದಾನೆಂದು ಹೃದಯವು ಪೂರ್ಣವಾಗಿ ಪರಿಶುದ್ಧವಾಗಿದ್ದು ತಿಳಿಯಬೇಕು. ಉತ್ತಮ ಅಧಿಕಾರಿಗೆ ಪರನಿಂದನೆಯಲ್ಲಿ ಆಸಕ್ತಿ ಇರುವುದಿಲ್ಲ. ಅವನ ಹೃದಯವು ಪೂರ್ಣವಾಗಿ ಪರಿಶುದ್ಧವಾಗಿದ್ದು ಅವನು ನಿರ್ಮಲ ಕೃಷ್ಣ ಪ್ರಜ್ಞೆಯ ಸಾಕ್ಷಾತ್ಕಾರದ ಸ್ಥಿತಿಯನ್ನು ತಲುಪಿರುತ್ತಾನೆ. ಶ್ರೀಲ ರೂಪ ಗೋಸ್ವಾಮಿಯವರ ಪ್ರಕಾರ ಅಂತಹ ಮಹಾಭಾಗವತರ ವೈಷ್ಣವೋತ್ತಮರ ಸಹವಾಸ ಸೇವೆ ಮಾಡುವುದು ಅತ್ಯಂತ ಅಪೇಕ್ಷಣೀಯ. ಸಾಕ ಪ್ರಭುಜಿ? ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ 6 ಬಗೆಯ ಪ್ರೇಮ ಪೂರ್ವಕ ವಿನಿಮಯಗಳು. 6 ಬಗೆಯ ಪ್ರೇಮ ಪೂರ್ವಕ ವಿನಿಮಯಗಳು ಯಾವ್ಯಾವುದು ನೆನಪಿದೆಯಾ? ಹಾ ಪ್ರಭುಜಿ, ಹೇಳಿ. ಯಾರಾದ್ರೂ? ಹರೇ ಕೃಷ್ಣ. ಏನು ಅಂತಂದ್ರೆ ಅವರ ಸಂಘವನ್ನು ನಾವು ಬಯಸಿ ಮುಂದುವರಿಸ್ಕೊಂಡು ಹೋಗೋದು ಬಹಳ ಮುಖ್ಯ ಆಗತ್ತೆ ಅಂತ. ಯಾರು ಭಕ್ತರಿರ್ತಾರೆ ಅವರದ್ದು, ಅವರ ಜೊತೆಗೆ ನಾವು ತಗೊಳ್ಳುವ ಸಂಬಂಧಗಳು ಕೂಡ ಉಟ್ಕೋಬಹುದು. ಅಂದ್ರೆ ಉಡುಗೊರೆಯನ್ನು ಕೊಡೋದಾಯ್ತು ಅಥವಾ ಪಡೆಯೋದಾಯ್ತು, ಅದನ್ನ ಕೂಡ ನಾವು ಮಾಡುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಸೊ ಅದು ಏನು ಅಂದ್ರೆ ಒಂದು ರೀತಿಯ ವಿನಿಮಯ ಅಥವಾ ಹತ್ತಿರದ ಸಂಘ ಅಂತ ಹೇಳ್ಕೊಂಡು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಬಿಚ್ಚಿ ಹೇಳೋ ಅಂತದ್ದು. ಆಮೇಲೆ ರಹಸ್ಯವಾಗಿ ತಿಳ್ಕೊಳ್ಳುವಂತಹ ಜ್ಞಾನನ ನಾವು ಅವರಿಂದ ಸ್ವೀಕರಿಸಬೇಕು, ಅಂದ್ರೆ ಜ್ಞಾನವನ್ನು ಪಡೆಯಬೇಕು. ಮತ್ತು ಪ್ರಸಾದ ಸ್ವೀಕರಿಸುವುದು ಅಥವಾ ಪ್ರಸಾದವನ್ನು ಕೊಡುವುದು ಒಬ್ಬರಿಗೊಬ್ಬರು, ಇದು ಭಕ್ತರ ನಡುವೆ ನಡೆಯುವ 6 ಪ್ರೇಮ ಸಂಕೇತಗಳು ಅಂತ ಹೇಳಿದ್ದಾರೆ ಪ್ರಭುಜಿ. ಹರೇ ಕೃಷ್ಣ. ಮಾತಾಜಿ, ಯಾರಾದ್ರೂ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ದದಾತಿ ಪ್ರತಿ ಗೃಹ್ಣಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣ. ಅಂದ್ರೆ ದಾನವ ಕೊಡೋದು, ದಾನ ಸ್ವೀಕರಿಸೋದು, ಮನಸ್ಸನ್ನ ಬಿಚ್ಚಿ ಹೇಳೋದು, ಮತ್ತೆ ಕೇಳೋದು, ಕೇಳಿ ತಿಳ್ಕೊಳ್ಳೋದು, ಪ್ರಸಾದ ಸ್ವೀಕರಿಸೋದು, ಪ್ರಸಾದ ಕೊಡೋದು. ಇದು ಭಕ್ತರ ನಡುವೆ ನಡೆಯುವ ವಿನಿಮಯ, ಗೌಪ್ಯವಾದ ವಿನಿಮಯಗಳು. ಭಕ್ತರಿಗೆ ದಾನ ಕೊಡುವುದು, ಇದಕ್ಕೆ ಪ್ರತಿಯಾಗಿ ಭಕ್ತರು ಕೊಟ್ಟದನ್ನು ಸ್ವೀಕರಿಸುವುದು, ಭಕ್ತರಿಗೆ ನಮ್ಮ ಮನಸ್ಸನ್ನು ಬಿಚ್ಚಿ ಹೇಳುವುದು, ಅವರಿಂದ ಭಗವಂತನಿಗೆ ರಹಸ್ಯವಾಗಿ ಸೇವೆ ಸಲ್ಲಿಸುವ ಬಗ್ಗೆ ತಿಳಿದುಕೊಳ್ಳುವುದು, ಅವರು ಭಕ್ತರು ನೀಡುವ ಪ್ರಸಾದವನ್ನು ಗೌರವಿಸುವುದು, ಮತ್ತೆ ನಾವು ಅವರಿಗೆ ಪ್ರಸಾದವನ್ನು ಕೊಡುವಂಥದ್ದು. ಈ ರೀತಿಯಾಗಿ 6 ಬಗೆಯ ನಾವು ವಿನಿಮಯಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವಾಗ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. 6 ಬಗೆಯ ವಿನಿಮಯಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ ಅಂತ ಹೇಳಿ ತಿಳ್ಕೊಂಡ್ವಿ. ಸೊ ನಂತರ ಈಗ ಈ ಶ್ಲೋಕದಲ್ಲಿ 6 ಬಗೆಯ ವಿನಿಮಯಗಳನ್ನು ನಾವು ಯಾರ ಜೊತೆಯಲ್ಲಿ ಹೇಗೆ ಮಾಡಬೇಕು ಸೊ ಅನ್ನೋದರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಸೊ ಮೊದಲನೆಯದಾಗಿ ಹೇಳ್ತಾ ಇರೋದು ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಹೇಳ್ತಾರೆ, ವೈಷ್ಣವರನ್ನು ಅವರವರ ಅರ್ಹತೆಗೆ ತಕ್ಕಂತೆ ಸೂಕ್ತ ರೀತಿಯಲ್ಲಿ ಭೇಟಿ ಮಾಡಬೇಕು ಮತ್ತು ಅವರ ಜೊತೆಯಲ್ಲಿ ಸೂಕ್ತ ರೀತಿಯಲ್ಲಿ ನಾವು ವ್ಯವಹಾರ ಮಾಡಬೇಕು. ಸೊ ಈ ಶ್ಲೋಕದಲ್ಲಿ 3 ಬಗೆಯ ವಿವಿಧ ಭಕ್ತರ ಬಗ್ಗೆ ಮಾತಾಡಿದ್ದಾರೆ. ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತೆ ಉತ್ತಮ ಅಧಿಕಾರಿ. ಕನಿಷ್ಠ ಅಧಿಕಾರಿ ಅಂದ್ರೆ ಇವರು ನಿಯೋಫೈಟ್ ಅಂತಾರೆ, ಅಥವಾ ನವಶಿಷ್ಯರು. ಹೊಸದಾಗಿ ನಾವೆಲ್ಲ ಕನಿಷ್ಠ ಅಧಿಕಾರಿಗಳು ಲೆಕ್ಕಕ್ಕೆ ಬರ್ತೀವಿ. ಅವಾಗ ನಾವೆಲ್ಲ ನಿಯೋಫೈಟ್ಸ್, ಹೊಸದಾಗಿ ಸೇರ್ಕೊಂಡಿದ್ದೀವಿ ಭಕ್ತಿ ಮಾಡ್ಲಿಕ್ಕೆ. ಮತ್ತು ನಾವೇನ್ ಮಾಡಿದೀವಿ, ಆಧ್ಯಾತ್ಮಿಕ ಗುರುಗಳಿಂದ ಹರಿನಾಮ ದೀಕ್ಷೆಯನ್ನು ನಮಗೆ ಪಡೆದಿದ್ದು ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಶ್ರೀಲ ಪ್ರಭುಪಾದರ ಒಂದು ಏನ್ ಹೇಳಿದ್ದಾರೆ 16 ಸುತ್ತು ಜಪ ಮಾಡಬೇಕು ಅನ್ನೋದನ್ನ, ಅದನ್ನ ನಾವು ಈಗ ಪ್ರಾರಂಭ ಮಾಡ್ಕೊಂಡಿದ್ದೇವೆ. ನಾವು ಸೂಕ್ತವಾದ ಒಂದು ಗುರುಗಳಿಂದ ನಾವು, ಅಂದ್ರೆ ಯಾರು ನಮ್ಮ ಆಧ್ಯಾತ್ಮಿಕ ಗುರುಗಳಿದ್ದಾರೆ ನಮ್ಗೆ, ಅವರು ಆಧ್ಯಾತ್ಮಿಕ ಗುರು, ಇಲ್ಲಿ ದೀಕ್ಷಾ ಗುರುಗಳ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಆಧ್ಯಾತ್ಮಿಕ ಗುರುಗಳಿಂದ ನಾವು ಹರಿನಾಮವನ್ನು ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ದೀವಿ. ನಾವು ಕನಿಷ್ಠ ಅಧಿಕಾರಿ. ಸೊ ಇಂತಹ ವ್ಯಕ್ತಿಯನ್ನು, ಒಬ್ಬ ಕನಿಷ್ಠ ವೈಷ್ಣವನನ್ನು, ಅವನನ್ನು ಮನಸ್ಸಿನಲ್ಲಿ ಗೌರವಿಸಬೇಕು. ಯಾಕಂದ್ರೆ ಅವನ ಬಾಯಲ್ಲಿ ಕೃಷ್ಣನ ಜಪ ಮಾಡ್ತಾ ಇದ್ದಾನೆ. ಅವನು ಬಾಯಲ್ಲಿ ಕೃಷ್ಣನ ಜಪ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಬಾಯಲ್ಲಿ ಕೃಷ್ಣ ಇದ್ದಾನೆ ಅಂತಾನೆ ಅರ್ಥ ಅಲ್ಲ, ನಾಲಿಗೆ ಮೇಲೆ ಕೃಷ್ಣ ಇದ್ದಾನೆ. ಸೊ ಕೃಷ್ಣನ ಜಪ ಮಾಡಿದಾಗ ಕೃಷ್ಣ ಬಂದೇ ಬರ್ತಾನೆ ಅಲ್ಲಿ. ಸೊ ಅದರಿಂದ ಕೃಷ್ಣನನ್ನು ಕೃಷ್ಣ ಅವನಲ್ಲಿರುವುದರಿಂದ ಮತ್ತು ಮನಸ್ಸಿನಲ್ಲಿ ಗೌರವಿಸಬೇಕು. ಸೊ 2ನೇ ರೀತಿಯ ಅಧಿಕಾರಿಗಳ ಬಗ್ಗೆ ಯಾರು? ಮಧ್ಯಮ ಅಧಿಕಾರಿಗಳು. ಇವರು ಆಧ್ಯಾತ್ಮಿಕ ಗುರುಗಳಿಂದ ದೀಕ್ಷೆಯನ್ನು ಪಡೆದಿರ್ತಾರೆ. ನೆಕ್ಸ್ಟ್ ಲೆವೆಲ್ ಇವರು ಸ್ವಲ್ಪ ಸಾಧನೆ ಮಾಡಿದ ಮೇಲೆ ಇವರು ಆಧ್ಯಾತ್ಮಿಕ ಗುರುಗಳಿಂದ ದೀಕ್ಷೆಯನ್ನು ಪಡೆದಿರ್ತಾರೆ.
ಇವರು ಗುರುಗಳ ನಿರ್ದೇಶನದಂತೆ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಸೊ ಅದರಿಂದ ಇವರು ಮಧ್ಯಮ ಅಧಿಕಾರಿಯನ್ನು ಭಕ್ತಿ ಸೇವೆಯ ಮಧ್ಯಮ ಹಂತದಲ್ಲಿ ಇರುವವರು ಅಂತ ಪರಿಗಣಿಸಬೇಕು. ಇವರು ನಾವು ಏನ್ ಮಾಡಬೇಕು, ಇವರಿಗೂ ನಾವು ಬಾಹ್ಯವಾಗಿಯೂ ಕೂಡ ನಮಸ್ಕಾರ ಮಾಡಬೇಕು, ಮತ್ತೆ ಗೌರವಿಸಬೇಕು. ನಂತರ ಮುಂದಿನ ಹಂತದಲ್ಲಿರುವವರು ಉತ್ತಮ ಅಧಿಕಾರಿಗಳು. ಇವರು ಭಕ್ತಿ ಸೇವೆಯಲ್ಲಿ ಅತ್ಯಂತ ಮುಂದುವರಿದಂತಹ ಉನ್ನತ ಭಕ್ತರು. ಉತ್ತಮ ಅಧಿಕಾರಿಯು ಯಾರನ್ನು, ಇಂತಹ ಉತ್ತಮ ಅಧಿಕಾರಿ ಸ್ಥಿತಿಯಲ್ಲಿರುವ ಭಕ್ತರು ಏನ್ ಮಾಡ್ತಾರೆ, ಯಾರನ್ನು ನಿಂದಿಸುವುದಿಲ್ಲ ಅವರು, ಮತ್ತು ಅದರಲ್ಲಿ ಯಾವ ಆಸಕ್ತಿಯೂ ಇರೋದಿಲ್ಲ ಅವರಿಗೆ. ಮತ್ತು ಇವರ ಹೃದಯ ಏನಾಗುತ್ತೆ, ಸಂಪೂರ್ಣ ಪರಿಶುದ್ಧವಾಗಿರುತ್ತೆ. ಮತ್ತು ಅವರು ಕಳಂಕವಿಲ್ಲದ ಅಂದ್ರೆ ಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಅವರು ಸಾಕ್ಷಾತ್ಕಾರಗೊಳಿಸುವ ಸ್ಥಿತಿಯನ್ನು ತಲುಪಿರ್ತಾರೆ. ಸೊ ಇಲ್ಲಿ ಶ್ರೀಲ ಗೋಸ್ವಾಮಿಯವರು, ರೂಪ ಗೋಸ್ವಾಮಿಯವರು ಏನ್ ಹೇಳ್ತಾ ಇದ್ದಾರೆ, ಇಂತಹ ಒಬ್ಬ ಮಹಾಭಾಗವತ ಸಿಕ್ಕಿದ್ರೆ ನಮಗೆ ಅಂತಹವರ ಪರಿಪೂರ್ಣ ವೈಷ್ಣವನ ಸವಾಸ ಮತ್ತು ಸೇವೆ ಅತ್ಯಂತ ನಾವು ಅಪೇಕ್ಷಣೀಯವಾದದ್ದು. ಸೊ ಈ ರೀತಿಯಾಗಿ ನಾವು ಒಂದು ಸಮರೈಸ್ ಮಾಡೋದಂದ್ರೆ, 3 ರೀತಿಯ ಭಕ್ತ, 3 ಹಂತಗಳ ಭಕ್ತರು. ಮೊದಲನೇ ಹಂತ ಕನಿಷ್ಠ ಹಂತ, ಇವರು ಕೃಷ್ಣನಾಮ ಜಪವನ್ನು ಪಡೆದವರು, ಇವರು ನವ ಶಿಷ್ಯರು, ಇವರಿಗೆ ನಾವು ಮನಸ್ಸಿನಲ್ಲಿ ಗೌರವಿಸಬೇಕು. 2ನೇ ಹಂತದವರು, ಇವರು ದೀಕ್ಷೆ ಪಡೆದವರು, ಭಗವಂತನ ಸೇವೆಯಲ್ಲಿ ಪೂರ್ಣವಾಗಿ ತೊಡಗಿಕೊಂಡಿರುವವರು, ಇವರಿಗೆ ನಾವು ಬಾಹ್ಯವಾಗಿಯೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಬೇಕು. ನಂತರ 3ನೇವರು ಪರಿಶುದ್ಧ ಹೃದಯವರು, ಪರನಿಂದನೆ ಮಾಡದವರು ಮತ್ತು ಕೃಷ್ಣ ಪ್ರಜ್ಞೆಯವರು, ಸಾಕ್ಷಾತ್ಕಾರವನ್ನು ಪಡೆದವರು. ಸೊ ಇವ್ರಿಗೆ ಯಾವ ಜೊತೆ ನಾವು ಇವ್ರ ಜೊತೆ ನಾವು ಹೇಗೆ ಸಂಬಂಧ ಇಟ್ಕೋಬೇಕು, ಅವರಿಗೆ ಸೇವೆ ಮಾಡಬೇಕು ಮತ್ತು ಸದಾ ಅವರ ಸಾಮೀಪ್ಯವನ್ನು ಬಯಸಬೇಕು. ಸೊ ಯಾವಾಗ ಶಿಲ ಪ್ರಭುಪಾದರು ಹೇಳ್ತಾರೆ ಭಕ್ತರ ಸೇವೆಯಲ್ಲಿರ್ಬೇಕು, ಶುದ್ಧ ಭಕ್ತರ ಸಂಘವನ್ನು ಮಾಡಬೇಕು ಅಂದ್ರೆ ಅವರು ಈ ಉತ್ತಮ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಸೊ ಯಾವಾಗಲೂ ನಮ್ಗೆ ಉತ್ತಮ ಅಧಿಕಾರಿಗಳು ಸಿಗದೆ ಇದ್ದಾಗ ಮಧ್ಯಮ ಅಧಿಕಾರಿಗಳು, ಬಟ್ ಆದ್ರೂ ಕೂಡ ಈ 3 ಹಂತದಲ್ಲಿರುವವರು ಆ ಲೆವೆಲ್ ಅಲ್ಲಿ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಆ ಲೆವೆಲ್ ಅಲ್ಲಿ. ಸೊ ನಾವು ಮುಂದಿನ ಹಂತಗಳಿಗೆ ಓದ್ಲಿಕ್ಕೆ ಕೂಡ ನಾವು ಪ್ರಯತ್ನ ಪಡ್ತಾ ಇರಬೇಕು. ನೆಕ್ಸ್ಟ್ ಯಾರು ಓದ್ತೀರಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಿದೆ ಮುಂದೆ ಪ್ರಭುಜಿ ಓದ್ಲ. ಹಾ, ಲಕ್ಷ್ಮೀ ಮಾತಾಜಿ ಓದಿ. ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ರೆ ನಂಗೆ ಸುಲಭ ಆಗುತ್ತೆ. ರೈಸ್ ಮಾಡಿದ್ದೀನಿ ಪ್ರಭುಜಿ. ಹಾ, ಒಬ್ಬನು ಲಕ್ಷ್ಮೀ ಬಿವಿ. ಹರೇ ಕೃಷ್ಣ ಪ್ರಭು. ಒಬ್ಬನು ಕನಿಷ್ಠ ಅಧಿಕಾರಿಯಾಗಿಯೇ ಉಳಿಯಬಾರದು, ಅದು ಭಕ್ತಿ ಸೇವೆಯ ಅತ್ಯಂತ ಕೆಳಗಿನ ಹಂತ. ಅವನು ದೇವಸ್ಥಾನದ ಮೂರ್ತಿಯನ್ನು ಪೂಜಿಸುವುದರಲ್ಲಿ ಮಾತ್ರವೇ ಆಸಕ್ತನಾಗಿರುವವನು. ಅಂತಹ ಭಕ್ತನನ್ನು ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 11.2.47 ಹೀಗೆ ವಿವರಿಸಲಾಗಿದೆ. ಆರ್ಚಾಯಾಮ್ ಏವ ಹರೆಯೇ ಪೂಜಾಂ ಯಹ ಶ್ರದ್ಧೆಯೇ ಹತೆ ನ ತದ್ ಭಕ್ತೇಷು ಚಾನ್ಯೇಷು ಸ ಭಕ್ತಃ ಪ್ರಾಕೃತ ಸ್ಮೃತಃ. ದೇವಸ್ಥಾನದ ವಿಗ್ರಹವನ್ನು ಅತಿ ನಿಷ್ಠೆಯಿಂದ ಪೂಜಿಸುತ್ತಾ ಭಕ್ತರ ಬಗೆಗೆ ಅಥವಾ ಜನರ ಬಗೆಗೆ ಹೇಗೆ ನಡೆದುಕೊಳ್ಳಬೇಕೆಂದು ಅರಿಯದ ಭಕ್ತನನ್ನು ಪ್ರಾಕೃತ ಭಕ್ತ ಅಥವಾ ಕನಿಷ್ಠ ಅಧಿಕಾರಿ ಎಂದು ಕರೆಯುತ್ತಾರೆ. ಆದ್ದರಿಂದ ಅವನು ಕನಿಷ್ಠ ಅಧಿಕಾರಿಯ ಸ್ಥಾನದಿಂದ ಮಧ್ಯಮ ಅಧಿಕಾರಿಯ ಸ್ಥಾನಕ್ಕೆ ಏರಬೇಕು. ಮಧ್ಯಮ ಅಧಿಕಾರಿಯನ್ನು ಶ್ರೀಮದ್ ಭಾಗವತದಲ್ಲಿ 11.2.46 ಹೀಗೆ ವಿವರಿಸಲಾಗಿದೆ. ಈಶ್ವರೇ ತದ್ ಅಧೀನೇಷು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕಪೋಪೇಕ್ಷಾಃ ಯಃ ಕರೋತಿ ಸ ಮಧ್ಯಮಃ. ದೇವೋತ್ತಮ ಪರಮಪುರುಷನೇ ಪರಮ ಪ್ರೀತಿ ಪಾತ್ರ ವಸ್ತುವೆಂದು ಪೂಜಿಸಿ ಭಗವದ್ಭಕ್ತರ ಸ್ನೇಹ ಬೆಳೆಸಿ ಅಗ್ನರ ಬಗೆಗೆ ಇದ್ದುಕೊಂಡು ಅಸೂಯಾಪರರ ಸ್ನೇಹ ಮಾಡದ ಭಕ್ತನೇ ಮಧ್ಯಮಾಧಿಕಾರಿ. ಓದ್ಲ ಪ್ರಭುಜಿ? ಓದಿ ಮತ್ತೆ. ಭಕ್ತಿ ಸೇವೆಯನ್ನು ಬೆಳೆಸಿಕೊಳ್ಳುವ ಸರಿಯಾದ ವಿಧಾನವಿದು. ಆದ್ದರಿಂದ ಶ್ರೀಲ ರೂಪ ಗೋಸ್ವಾಮಿಯವರು ನಾನಾ ಬಗೆಯ ಭಕ್ತರನ್ನು ಹೇಗೆ ಕಾಣಬೇಕೆಂದು ಹೇಳಿಕೊಟ್ಟಿದ್ದಾರೆ. ಅನುಭವದಿಂದ ನಾವು ನಾನಾ ತರಹದ ವೈಷ್ಣವರಿದ್ದಾರೆಂಬುದನ್ನು ತಿಳಿಯಬಹುದು. ಪ್ರಾಕೃತ ಸಹಜೀಯರು ಸಾಮಾನ್ಯವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾರೆ. ಆದರೂ ಹೆಂಗಸರು ಹಣ ಮತ್ತು ಹೆಂಡಕ್ಕೆ ಅವರು ಅಂಟಿಕೊಂಡಿರುತ್ತಾರೆ. ಅಂತಹವರು ಭಗವಂತನ ಪುಣ್ಯನಾಮದ ಜಪ ಮಾಡಿದರೂ ಅವರು ಪೂರ್ತಿಯಾಗಿ ಶುದ್ಧರಾಗಿರುವುದಿಲ್ಲ. ಅಂತಹವರನ್ನು ಮನಸ್ಸಿನಲ್ಲೇ ಗೌರವಿಸಬೇಕೇ ಹೊರತು ಅಂತಹವರ ಸಹವಾಸ ಮಾಡಬಾರದು. ಮುಗ್ಧರಾಗಿದ್ದು ಕೆಟ್ಟ ಸಹವಾಸಕ್ಕೆ ಬಿದ್ದು ಶುದ್ಧ ಭಕ್ತರಿಂದ ಸರಿಯಾದ ಉಪದೇಶ ಪಡೆಯಬೇಕೆಂದು
ಆತರಿಯುತ್ತಿದ್ದರೆ ಅಂತಹವರ ಬಗೆಗೆ ದಯೆ ತೋರಬೇಕು. ಆದರೆ ಸದ್ಗುರುವಿನಿಂದ ದೀಕ್ಷೆ ಪಡೆದು ಆ ಗುರುವಿನ ಆಜ್ಞಾನುಸಾರವಾಗಿ ಶಿರಸ ನಡೆಯುತ್ತಿರುವ ಪ್ರಾರಂಭಿಕ ಭಕ್ತರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಬೇಕು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಸೊ ಇಲ್ಲಿ ಭಕ್ತಿ ಇವರು ಶಿಲ ಪ್ರಭುಪಾದರು ಭಕ್ತರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಭಕ್ತಿ ಪಥದಲ್ಲಿ ನಾವು ಕೇವಲ ಆರಂಭಿಕ ಹಂತದಲ್ಲಿ ಇದ್ಬಿಡಬಾರದು. ನಾವು ಮುಂದೆ ಪ್ರಗತಿಯನ್ನು ಹೊಂದಬೇಕು. ಹೇಗೆ ಪ್ರಗತಿಯನ್ನು ಹೊಂದೋದು? ಕೇವಲ ಒಂದು ಕನಿಷ್ಠ ಅಧಿಕಾರಿಯಾಗಿ ಅಂದರೆ ದೇವಸ್ಥಾನದಲ್ಲಿ ವಿಗ್ರಹ ಆರಾಧನೆ ಮಾಡಿಕೊಂಡು ಅಲ್ಲಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ನಾವು ನಮ್ಮನ್ನು ಉಳಿಸ್ಕೋಬಾರದು. ಸೊ ಇಂಥವರನ್ನು ಶ್ರೀಮದ್ ಭಾಗವತದಲ್ಲಿ ಏನ್ ಹೇಳಲಾಗಿದೆ, ಪ್ರಾಕೃತ ಭಕ್ತ ಅಂತ ಕರೀತಾರೆ. 11ನೇ ಅಧ್ಯಾಯದ 2ನೇ ಚಾಪ್ಟರ್ 47ನೇ ಶ್ಲೋಕದಲ್ಲಿ ಪ್ರಾಕೃತ ಭಕ್ತ ಅಂತ ಕರೀತಾರೆ. ಇಲ್ಲಿ ಕನಿಷ್ಠ ಅಧಿಕಾರಿ ಅಂದ್ರೆ ಪ್ರಾಕೃತ ಭಕ್ತ. ಇಲ್ಲಿ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಅರ್ಚಾಯ ಮೇವ ಹರೆಯೇ ಪೂಜಾಮ್ಯ ಶ್ರದ್ಧೆಯೇ ಹತೆ ನ ತದ್ಭಕ್ತೇಶು ಚಾನ್ಯೇಶು ಸಭಕ್ತಃ ಪ್ರಾಕೃತಃ ಸ್ಮೃತಃ. ಅಂದ್ರೆ ಇವರ ಲಕ್ಷಣ ಏನು ಅಂದ್ರೆ, ಇವರು ದೇವಸ್ಥಾನದಲ್ಲಿ ವಿಗ್ರಹವನ್ನು ಮಾತ್ರ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಸೊ ಇವ್ರಿಗೆ ಸಮಸ್ಯೆ ಏನು ಅಂದ್ರೆ, ಕನಿಷ್ಠ ಅಧಿಕಾರಿಗಳದ್ದು ಅಂದ್ರೆ ಪ್ರಾಕೃತ ಭಕ್ತರದ್ದು, ಇವರು ಭಕ್ತರೊಂದಿಗೆ ಅಥವಾ ಸಾಮಾನ್ಯ ಜನರೊಂದಿಗೆ ಹೇಗೆ ವರ್ತಿಸಬೇಕು ಎಂಬುವ ಜ್ಞಾನ ಇವರಲ್ಲಿ ಇರೋದಿಲ್ಲ. ಸೊ ಇವರು ಇದು ಮುಖ್ಯವಾದ ಕೊರತೆ ಇವರದ್ದು. ಯಾಕಂದ್ರೆ ಇವರಿಗೆ ಅಷ್ಟು ಇನ್ನು ಮೆಚುರಿಟಿ ಬಂದಿರಲ್ಲ, ಈಗ ತಾನೇ ಬಂದಿದ್ದಾರಲ್ವಾ, ಹೊಸದಾಗಿ ಶುರು ಮಾಡ್ಕೊಂಡಿದ್ದಾರಲ್ಲ. ಸೊ ಇವ್ರಿಗಿನ್ನೂ ಅದನ್ನ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಸೊ ಇವ್ರ ಸ್ಥಿತಿ ಏನಂದ್ರೆ, ಇವರು ಭಕ್ತಿಯ ಲೌಕಿಕ ಅಥವಾ ಆರಂಭಿಕ ಹಂತದಲ್ಲಿ ಇದ್ದಾರೆ. ಇನ್ನು 2ನೇ ಹಂತದವರು ನೋಡೋದಂದ್ರೆ ಮಧ್ಯಮ ಅಧಿಕಾರಿಗಳು. ಇವರು ಪ್ರಗತಿಪರ ಭಕ್ತರು. ಅಂದ್ರೆ ಅವರು ಇಲ್ಲೇ ಶ್ರದ್ಧೆಯಿಂದ ಉಳ್ಕೊಂಡಿದ್ದಾರೆ ಈ ಭಕ್ತಿ ಮಾರ್ಗದಲ್ಲಿ, ಮತ್ತು ಇವರು ಶ್ರದ್ಧೆಯಿಂದ ತಮ್ಮ ಭಕ್ತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಒಬ್ಬ ಭಕ್ತ ಈ ಸ್ಥಿತಿಯಲ್ಲಿ ಭಕ್ತ ಏನ್ ಮಾಡ್ತಾನೆ, ಕನಿಷ್ಠ ಹಂತದಿಂದ ಮಧ್ಯಮ ಅಧಿಕಾರಿ ಹಂತಕ್ಕೆ ತನ್ನನ್ನು ಏರಿಸ್ಕೊಂಡಿರ್ತಾನೆ. ಈ ಹಂತದಲ್ಲಿರುವ ಭಕ್ತನಿಗೆ 4 ರೀತಿಯ ಜನಗಳೊಂದಿಗೆ ಹೇಗೆ ವ್ಯವಹಾರ ಮಾಡಬೇಕು ಎನ್ನುವ ವಿವೇಕ ಇರುತ್ತೆ ಇವರಿಗೆ. ಸೊ ಇದನ್ನ ಈಶ್ವರೇ ತದಿದಿನೇಶು ಬಾಲಿಶೇಷು ದ್ವಿಷತ್ಸುಚ ಪ್ರೇಮ ಮೈತ್ರಿ ಕರಪೋಪೇಕ್ಷಾ ಯಾ ಕರೋತಿ ಸಹ. ಸೊ ಅದರಿಂದ ಮಧ್ಯಮ ಅಧಿಕಾರಿ, ಐ ಥಿಂಕ್ ನಾವು ಓದಿಲ್ಲ ಅನ್ಸುತ್ತಲ್ಲ ಮಧ್ಯಮ ಅಧಿಕಾರಿದು. ಬರೀ ಪ್ರಾಕೃತಿಕ ಸಜೆಸ್ ಇಲ್ಲಿವರೆಗೂ ಓದಿದ್ರು ಪ್ರಭುಜಿ, ಓದಿದ್ದಾರೆ. ಲಕ್ಷ್ಮೀ ಮಾತಾಜಿ ಓದಿ. ಈಶ್ವರೇ ತದಾದಿನೇಶು ಬಾಲಿಶ್ ಆಗಿದೆ. ಸೊ ಅದರಿಂದ ಅದನ್ನ ಡಿಸ್ಕಸ್ ಮಾಡೋಣ. ಸೊ ಅದರಿಂದ ಇಲ್ಲಿ ಈಶ್ವರೇ ತದ್ದಿನೇಶು ಬಾಲಿಶೇಷು ದ್ವಿಷಸ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷಾಯ ಕರೋತಿ ಸಹ ಮಧ್ಯಮ. ಸೊ ಅದರಿಂದ ಮಧ್ಯಮ ಅಧಿಕಾರಿ ಏನ್ ಮಾಡ್ತಾನೆ, ಈ ರೀತಿಯಾಗಿ ಈ ಶ್ಲೋಕದಲ್ಲಿ ಹೇಗಿದ್ದಾಳೆ ಅದ್ರ ಬಗ್ಗೆ ಅದೇ ರೀತಿಯಲ್ಲಿ ವರ್ತನೆ ಮಾಡ್ತಾನೆ. ಹೇಗಂದ್ರೆ ಈಶ್ವರೇ ಅಂದ್ರೆ ಭಗವಂತನನ್ನು ಪರಮ ಪ್ರೇಮದ ವಸ್ತುವಾಗಿ ಆರಾಧನೆ ಮಾಡ್ತಾನೆ. ಅವನಿಗೆ ಭಗವಂತನನ್ನು ಪರಮ ಪ್ರೇಮದ ವಸ್ತು ಅಂತ ಅವನಿಗೆ ತಿಳ್ಕೊಂಡಿರ್ತಾನೆ. ಅದರಿಂದ ಭಗವಂತನನ್ನು ಆರಾಧನೆ ಮಾಡ್ತಾನೆ. ನಂತರ ತದದಿನೇಶು ತದದಿನೇಶು ಅಂದ್ರೆ ಭಕ್ತರಲ್ಲಿ, ಅಂತಹ ಭಕ್ತರಲ್ಲಿ ಅವನು ಭಗವಂತನ ಭಕ್ತರೊಂದಿಗೆ ಅವನು ಸ್ನೇಹವನ್ನು ಬೆಳೆಸ್ಕೊಳ್ತಾನೆ. ಸೊ ಅವನು ಮೈತ್ರಿ ಭಾವವನ್ನು ಬೆಳೆಸ್ಕೊಳ್ತಾನೆ ಭಗವಂತನ ಭಕ್ತರೊಂದಿಗೆ. ಸೊ ನಂತರ ಬಾಲಿಶೇಷು ಅಂದ್ರೆ ಅಜ್ಞಾನಿಗಳು. ಬಾಲಿಶೇಷು ಅಂದ್ರೆ ಇಲ್ಲಿ ಅಜ್ಞಾನಿಗಳು. ಸೊ ಅಜ್ಞಾನಿಗಳು ಏನ್ ಮಾಡ್ತಾನೆ, ಅವರಿಗೆ ಆಧ್ಯಾತ್ಮದ ಅರಿವಿಲ್ಲದ ಮುಗ್ಧರು ಅವರು. ಸೊ ಅಂತಹವರ ಅಜ್ಞಾನಿಗಳಲ್ಲಿ ಅವನು ಕೃಪದೃಷ್ಟಿಯನ್ನು ತೋರಿಸ್ತಾನೆ, ಕರುಣೆಯನ್ನು ತೋರಿಸ್ತಾನೆ. ದ್ವಿಷತ್ಸುಚ ಅಂದ್ರೆ ಅವರಲ್ಲಿ ಪ್ರೇಮ ಮೈತ್ರಿಯನ್ನು ತೋರಿಸ್ತಾನ ಅವನು, ಕೃಪೆಯನ್ನು ತೋರಿಸ್ತಾನ ಅವನು. ನಂತರ ದ್ವಿಷತ್ಸು ಅಂದ್ರೆ ದ್ವೇಷಿಗಳಲ್ಲಿ, ಯಾರು ಭಗವಂತನನ್ನು ದ್ವೇಷ ಮಾಡ್ತಾರೆ ಅಂತಹ ಭಗವಂತನ ಅಥವಾ ಭಗವಂತನ ಭಕ್ತಿ ಮಾಡುವಂತರ ಬಗ್ಗೆ ಯಾರು ಅಸೂಯೆ ಪಡ್ತಾರೆ, ದ್ವೇಷ ಮಾಡ್ತಾರೆ, ಅಂತಹ ವ್ಯಕ್ತಿಗಳಿಂದ ಈ ಮಧ್ಯಮಾಧಿಕಾರಿ ದೂರ ಇರ್ತಾನೆ ಅಥವಾ ಅವರನ್ನು ನಿರ್ಲಕ್ಷಿತ ಉಪೇಕ್ಷಾ ಯಾ ಕರೋತಿ ಸಹ. ಸೊ ಈ ಮಧ್ಯಮಾಧಿಕಾರಿ ಏನ್ ಮಾಡ್ತಾನೆ, ಉಪೇಕ್ಷಾ ಯಾ ಕರೋತಿ ಸಹ, ಅವರನ್ನು ಉಪೇಕ್ಷೆ ಮಾಡ್ತಾನೆ, ನಿರ್ಲಕ್ಷ್ಯ ಮಾಡ್ತಾನೆ ಅವರನ್ನು. ಸೊ ಇಲ್ಲಿ ಕನಿಷ್ಠ ಭಕ್ತರಿಗೂ ದೇವರಿಗೂ ಮತ್ತು ಭಕ್ತರಿಗೂ ಇರುವ ಸಂಬಂಧ ತಿಳಿಯುವುದಿಲ್ಲ ಕನಿಷ್ಠ ಭಕ್ತನಿಗೆ. ಆದ್ರೆ ಮಧ್ಯಮ ಅಧಿಕಾರಿಗೆ ಭಗವಂತನನ್ನು ಹೇಗೆ ಪ್ರೀತಿಸುವುದು ಅನ್ನೋದು ಗೊತ್ತಿರುತ್ತೆ, ಮತ್ತು ಭಕ್ತರನ್ನು ಹೇಗೆ ಗೌರವಿಸುವುದು ಅನ್ನೋದು ಕೂಡ ಗೊತ್ತಿರುತ್ತೆ. ಮತ್ತು ಅಜ್ಞಾನಿಗಳಿಗೆ ಸಹಾಯ ಮಾಡುವುದು ಭಕ್ತಿಯ ಒಂದು ಅವಿಭಾಜ್ಯ ಅಂಗ ಅಂತ ಅವನು ತಿಳ್ಕೊಂಡಿರ್ತಾನೆ. ಸೊ ಅವನು ಹೇಳ್ಕೊತಾನೆ, ಓಕೆ, ನನಗೂ ಸ್ವಲ್ಪ ಭಕ್ತಿ ಸೇವೆ ಬಗ್ಗೆ ಗೊತ್ತಾಗಿದೆ, ಅದನ್ನು ನಾನು ಇತರರಿಗೂ ಕೂಡ ಹಂಚ್ತೇನೆ, ಅದು ನನ್ನ ಭಕ್ತಿಯ ಒಂದು ಕರ್ತವ್ಯ, ನನಗೆ ಏನು ನನ್ನ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅದನ್ನ ನಾನು ಇನ್ನೊಬ್ಬರಿಗೂ ಹೇಳ್ಕೊಡ್ತೇನೆ, ಅದು ಭಕ್ತಿಯ ಅವಿಭಾಜ್ಯ ಅಂಗ ಅಂತ ಅವನು ತಿಳ್ಕೊಂಡಿರ್ತಾನೆ. ಸೊ ಮುಂದಿನ ಹಂತ ಏನು ಅಂದ್ರೆ, ಈ ಮಧ್ಯಮಾಧಿಕಾರಿ ಹಂತದಲ್ಲಿ ಹೇಳಲಾದ
ಉಪೇಕ್ಷಾ ಎನ್ನುವುದನ್ನು ನಿರ್ಲಕ್ಷಿಸುವುದು ಎನ್ನುವ ವಿಷಯ ನಮ್ಗೆ ಒಂದು ರೀತಿಯ ಗೊಂದಲ ಅನ್ಸ್ಬೋದು. ಯಾಕಂದ್ರೆ ಅವನ್ ಭಕ್ತನಾಗಿ ಯಾಕೆ ಉಪೇಕ್ಷೆ ಮಾಡ್ತಾ ಇದ್ದಾನೆ ಉಳಿದವ್ರನ್ನು ಅಂದ್ಬಿಟ್ಟು. ಅಂದ್ರೆ ಇಲ್ಲಿ ಮಧ್ಯಮಾಧಿಕಾರಿ ಯಾರಂದ್ರೆ ಭಕ್ತರನ್ನು ಭಗವಂತನನ್ನು ದ್ವೇಷಿಸುವವರು ನಿರ್ಲಕ್ಷಿಸುವುದು ಅಂತ. ಸೊ ಯಾಕೆ ನಿರ್ಲಕ್ಷ್ಯ ಮಾಡಬೇಕು ಅವ್ರನ್ನ ಅಂತ ಹೇಳಿದ್ರೆ, ಅದು ಒಂದು ರೀತಿ ಭಕ್ತರಿಗೆ ರಕ್ಷಣೆ. ಅದು ಆಕ್ಚುಲಿ ಮಧ್ಯಮಾಧಿಕಾರಿ ಏನಂದ್ರೆ ಉತ್ತಮ ಅಧಿಕಾರಿ ರೀತಿಯಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ, ಅವನು ಕಂಪ್ಲೀಟ್ ಭಕ್ತಿಯಲ್ಲಿ ಸೆಟ್ಲ್ ಆಗಿಲ್ಲ. ಸೊ ಅದರಿಂದ ಅವರನ್ನು ಇವರು ಉಪೇಕ್ಷೆ ಮಾಡ್ತಾರಲ್ಲ, ಭಗವಂತನನ್ನು ಉಪೇಕ್ಷೆ ಮಾಡುವುದು, ಭಗವಂತನನ್ನು ನಿರ್ಲಕ್ಷ್ಯ ಮಾಡುವುದು, ಭಗವಂತನನ್ನು ದ್ವೇಷಿಸುವುದು, ಅವರನ್ನು ಹೇಗೆ ಹ್ಯಾಂಡಲ್ ಮಾಡೋದು ಎನ್ನುವುದು ಇವರಿಗೆ ಇನ್ನು ಅಷ್ಟು ಚೆನ್ನಾಗಿ ಇವರಿಗೆ ಅಭ್ಯಾಸ ಆಗಿರೋದ್ರಿಲ್ಲ. ಅದರಿಂದ ಇವರು ಅವರನ್ನ ನಿರ್ಲಕ್ಷ್ಯ ಮಾಡುವುದೇ ಒಳ್ಳೆಯದು ಅಂತ ಶ್ರೀಲ ರೂಪ ಗೋಸ್ವಾಮಿಯವರು ಹೇಳ್ತಾರೆ. ಯಾಕಂದ್ರೆ ಮೊದಲನೇದಾಗಿ ಸ್ವಯಂ ರಕ್ಷಣೆ ಮತ್ತು ಏಕಾಗ್ರತೆ. ಯಾಕಂದ್ರೆ ಮಧ್ಯಮ ಅಧಿಕಾರಿ ಭಕ್ತಿಲಿ ಪ್ರಗತಿ ಹೊಂದುತ್ತಾ ಇರ್ತಾನೆ, ಆದ್ರೆ ಇನ್ನು ಸಂಪೂರ್ಣವಾಗಿ ಅವನು ಎಲ್ಲ ಒಂದು ಭೌತಿಕ ಪರಿಣಾಮಗಳಿಂದ ಮುಕ್ತನಾಗಿರುವುದಿಲ್ಲ. ಇನ್ನು ತ್ರಿಗುಣಗಳಿಂದ ಅವನು ಬಂಧನದಲ್ಲಿ ಇರ್ತಾನೆ. ಅದರಿಂದ ಅವನಿಗೆ ಸ್ವಯಂ ರಕ್ಷಣೆ ಕೂಡ ಬೇಕು. ಸೊ ಎಲ್ಲಂದ್ರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಎಲ್ಲರ ಮಧ್ಯನೂ ಉತ್ತಮ ಅಧಿಕಾರಿಗಳ ತರ ನಡ್ಕೊಳಕ್ಕಾಗಲ್ಲ ಅವನಿಗೆ. ಸೊ ಅವನು ಸ್ವಲ್ಪ ಎಲ್ಲಾ ಕಡೆ ಹೋಗ್ಬಾರ್ದು. ಅಂದ್ರೆ ಈ ಯಾರು ದ್ವೇಷ ಮಾಡ್ತಾರೆ, ಯಾವ ಸ್ಥಳಗಳಲ್ಲಿ ಭಗವಂತನ ದ್ವೇಷದ ಬಗ್ಗೆ ಮಾತಾಡ್ತಾ ಇರ್ತಾರೆ, ಅಂತ ಸ್ಥಳಗಳಿಗೆಲ್ಲ ಹೋಗ್ಬಾರ್ದು ಅಂತ ಹೇಳಿ. ಸೊ ಅದರಿಂದ ಯಾರು ಭಗವಂತನನ್ನು ಅಥವಾ ಭಕ್ತಿಯನ್ನು ಉದ್ದೇಶಪೂರ್ವಕವಾಗಿ ದ್ವೇಷ ಮಾಡ್ತಾ ಇರ್ತಾರೆ, ಅಂತಹವರ ಸವಾಸ ಏನ್ ಮಾಡ್ತಾರೆ, ಈ ಮಧ್ಯಮಾಧಿಕಾರಿ ಮತ್ತು ಕೆಳಮಟ್ಟದ ಅಧಿಕಾರಿ, ಕನಿಷ್ಠ ಅಧಿಕಾರಿ ಇಬ್ಬರ ಮನಸ್ಸಿನಲ್ಲೂ ಕೂಡ ಗೊಂದಲ ಅಥವಾ ನಕಾರಾತ್ಮಕ ಒಂದು ಮನಸ್ಸನ್ನು ಉತ್ಪಾದನೆ ಮಾಡಬಹುದು. ಅದರಿಂದ ಅವರನ್ನು ಅಲ್ಲಿ ಹೋಗದೆ ಇರೋದಂತ, ಅವರನ್ನು ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಮಧ್ಯಮ ಅಧಿಕಾರಿಗೆ ತನ್ನ ಸ್ವಂತ ಭಕ್ತಿಯನ್ನು ರಕ್ಷಿಸಿಕೊಳ್ಬೇಕು ಮತ್ತು ಭಗವಂತನ ಮೇಲೆ ಏಕಾಗ್ರತೆಯನ್ನು ಕಳೆದುಕೊಳ್ಳದೆ ಇರಬೇಕು. ಆದ್ರಿಂದ ದ್ವೇಷಗಳಿಂದ ದೂರ ಇರುವುದು ಅತ್ಯಂತ ಅವಶ್ಯಕ. ನಂತರ ಇದು ಮೊದಲನೇ ಸ್ಟೆಪ್. ಯಾಕಂದ್ರೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಫಸ್ಟ್ ನಮ್ಮ ಭಕ್ತಿಯನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ಎರಡನೇದಾಗಿ ವ್ಯರ್ಥವಾದ ವಾದ ವಿವಾದಗಳನ್ನು ತಪ್ಪಿಸುವಂಥದ್ದು. ಸೊ ಇಲ್ಲಿ ದ್ವೇಷ ಸ್ವಭಾವ ಯಾರು ಮಾಡ್ತಾರೆ, ಅವರಿಗೆ ಸತ್ಯವನ್ನು ತಿಳಿದುಕೊಳ್ಳುವ ಆಸಕ್ತಿ ಇರೋದಿಲ್ಲ. ಅವರಿಗೆ ಆ ಸತ್ಯವನ್ನು ತಿಳಿದುಕೊಳ್ಳುವ ಒಂದು ಆಸಕ್ತಿ ಇರ್ಬೇಕಂದ್ರೆ ಅವನು ಶುದ್ಧ ಗುಣದಲ್ಲಿ ಇರಬೇಕು ಅಲ್ವಾ, ತ್ರಿಗುಣಗಳಲ್ಲಿ ಶುದ್ಧ ಗುಣದಲ್ಲಿ ಇರಬೇಕು. ಆದ್ರೆ ಆ ಲೆವೆಲಲ್ಲಿ ಇರೋದೇ ಇಲ್ಲ. ಅವರು ಅತಿಯಾದ ತಮೋ ರಜೋಗುಣದಲ್ಲಿ ಇರ್ತಾರೆ. ಅದರಿಂದ ಅವ್ರೇನ್ ಮಾಡ್ತಾರೆ, ಕೇವಲ ವಾದನ ಮಾಡುವಂಥದ್ದು, ಭಗವಂತನ ನಿಂದನೆ ಮಾಡುವಂಥದ್ದು, ಭಗವಂತನ ಭಕ್ತರನ್ನು ನಿಂದನೆ ಮಾಡುವಂಥದ್ದು, ಭಗವಂತನ ನಾಮವನ್ನು ನಿಂದನೆ ಮಾಡುವಂಥದ್ದು, ಇಂತಹವರ ಜನಗಳು ಇರ್ತಾರೆ ಅವರು. ಸೊ ಅಂತಹವರೊಂದಿಗೆ ತರ್ಕ ಮಾಡುವುದು ಸಮಯದ ವ್ಯರ್ಥ. ಸೊ ನಮಗೆ ಒಂದು 9ನೇ ಅದು ನಾವು ಬೆಳಗಿನ ದಿವಸ ಪ್ರತಿ ಬೆಳಗ್ಗೆ ಮಂಗಳಾರತಿಯಲ್ಲಿ ಹೇಳ್ತೇವೆ 9 ಅಪರಾಧಗಳು. ಸೊ 10 ಅಪರಾಧಗಳು. ಸರಿ, 9ನೇ ಅಪರಾಧ ಯಾರಿಗಾರು ನೆನಪಿದ್ಯಾ? To explain the glories of the Supreme Lord to the useless people ಅಂತ ಹೇಳಿ. ಯಾರಿಗೆ ಭಗವಂತನಲ್ಲಿ ಮನಸ್ಸಿಲ್ಲವೋ ಅಂತವರಿಗೆ ಭಗವಂತನ ಕೀರ್ತಿಗಳ ಬಗ್ಗೆ ಹೇಳುವಂಥದ್ದು. ಅದು 9ನೇದಲ್ವಾ? ಸೊ 9ನೇ ಅಪರಾಧ ನಾಮ ಅಪರಾಧ. ಸೊ ಅಂದ್ರೆ ಯಾರು ಭಗವಂತನ ಗ್ಲೋರೀಸ್ ಅಲ್ಲಿ ಅವರು ಈರ್ಷ್ಯ ಪಡ್ತಾರೆ, ಅವರಿಗೆ ಭಗವಂತನ ಬಗ್ಗೆ ಬೋಧಿಸುವಂಥದ್ದು, ಭಗವಂತನ ಒಂದು ನಾಮದ ಬಗ್ಗೆ ಬೋಧಿಸುವಂಥದ್ದು ಅದು ಒಂದು ಭಕ್ತರಿಗೆ ಅಪರಾಧ, ಅದು ಮಾಡಬಾರದು ಅಂತ ಹೇಳಿ. ಸೊ ಅದರಿಂದ ಅಂಥವರೊಂದಿಗೆ ವ್ಯರ್ಥವಾಗಿ ತರ್ಕ ಮಾಡುವುದರಿಂದ ಏನಾಗುತ್ತೆ, ಕೇವಲ ಸಮಯದ ವ್ಯರ್ಥ. ಮತ್ತು ಅವರು ದ್ವೇಷವನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಂಡು ಹೋಗ್ತಾರೆ ಹೊರತು, ಯಾಕಂದ್ರೆ ಅವರು ಆ ತಮೋಗುಣದಲ್ಲಿದ್ದಾರೆ, ಅತಿಯಾದ ತಮೋಗುಣದಲ್ಲಿ ಇರ್ತಾರೆ. ಅವರಿಗೆ ದ್ವೇಷವನ್ನು ಇನ್ನಷ್ಟು ಹೆಚ್ಚು ಮಾಡ್ತಾರೆ ಅಷ್ಟೇ. ಸೊ ಅದರಿಂದ ಮಧ್ಯಮ ಅಧಿಕಾರಿಯು ಅಜ್ಞಾನಿಗಳಿಗೆ ಕರುಣೆಯನ್ನು ತೋರಿಸ್ತಾನೆ ಇನ್ನೊಂದು, ಏಕೆಂದ್ರೆ ಅವರಿಗೆ ತಿಳುವಳಿಕೆ ಕರುಣೆ ಇರುತ್ತೆ. ಸೊ ಇಷ್ಟು ಯಾರು ಈ ವ್ಯರ್ಥವಾದ ವಾದಗಳನ್ನು ಮಾಡುವುದು ಯಾರು, ಇವರು ಬಾಲಿಶೇಷು, ಇವರು ಅಜ್ಞಾನಿಗಳು ಇವರು. ಸೊ ಅವರ ಮೇಲೆ ಅವನು ಕರುಣೆ ತೋರ್ಬಿಡ್ತಾನೆ. ಆ ಕರುಣೆ ತೋರ್ಬಿಟ್ಟು, ಆಯ್ತಪ್ಪ ನಿಮ್ಗೆ ಇನ್ನೂ ಟೈಮ್ ಬಂದಿಲ್ಲ, ಟೈಮ್ ಬಂದಾಗ ನೀವು ಸರ್ ಹೋಗ್ತೀರಾ. ಸೊ ಭಗವಂತನಲ್ಲಿ ಅವನು ಪ್ರಾರ್ಥನೆ ಮಾಡ್ತಾನೆ. ಸೊ ಭಗವಂತ ಇವರಿಗೂ ಕೂಡ ದಯೆ ತೋರಿಸು ನೀನು ಅಂದ್ಬಿಟ್ಟು. ಮತ್ತು ದ್ವೇಷಿಸುವವರಲ್ಲಿ ಅಂದ್ರೆ ದ್ವಿಷತ್ಸು ಅಂದ್ರೆ ಭಕ್ತಿಯ ಬಗ್ಗೆ ಪೂರ್ವಗ್ರಹ ಇರ್ತಾರೆ ಅವರು. ಸೊ ಅದರಿಂದ ಮಧ್ಯಮ ಅಧಿಕಾರಿ ಏನ್ ಮಾಡ್ತಾನೆ, ಅವರನ್ನು ನಿರ್ಲಕ್ಷಿಸುವುದೇ ಶ್ರೇಷ್ಠ ಅಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ನಂತರ 3ನೇದು ಪಾಯಿಂಟ್ ಏನಂದ್ರೆ, ಇಲ್ಲಿ ಯಾಕೆ ನಾವು ಅವರನ್ನು ನಿರ್ಲಕ್ಷಿಸ್ಬೇಕು ಅಂದ್ರೆ, ಭಕ್ತನು ಈ ದ್ವೇಷಗಳ ಹತ್ರ ಹೋದಾಗ ಏನಾಗುತ್ತೆ, ಅವರು ಭಗವಂತನನ್ನು ಅಥವಾ ಭಗವಂತನ ಭಕ್ತರನ್ನು ನಿಂದಿಸ್ತಾರೆ. ಸೊ ಅದರಿಂದ ಈ ನಿಂದನೆಯನ್ನು ಕೇಳುವುದು ಕೂಡ
ಭಕ್ತನಿಗೆ ಆಧ್ಯಾತ್ಮಿಕವಾಗಿ ಹಾನಿಕಾರಿಕ. ಸೊ ಇಲ್ಲಿ ಭಾಗವತಲ್ಲಿ ಹೇಳ್ತಾರೆ, ಅಲ್ಲಿ ಭಗವಂತನ ಒಂದು ಇದ ನಡೀತಾ ಇರುತ್ತೆ, ಭಗವಂತನ ಭಕ್ತರನ್ನು ನಿಂದಿಸ್ತಾ ಇರ್ತಾರೆ, ಭಗವಂತರನ್ನು ನಿಂದಿಸ್ತಾ ಇರ್ತಾರೆ, ಅಂತಹ ಒಂದು ದ್ವೇಷಪೂರಿತ ಮಾತುಗಳನ್ನು ಹೇಳಿದ್ರೆ ಇಲ್ಲ ಅವರನ್ನು ನಾವು ಅಲ್ಲೇ ಹೊಂದ್ಬಿಡಬೇಕು, ಇಲ್ಲ ಅಂತಹ ನಮ್ಗೆ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನಾವು ಅಲ್ಲಿಂದ ಒಂದು ಇಮಿಡಿಯೇಟ್ ಆಗಿ ಆ ಸ್ಥಳವನ್ನು ತ್ಯಜಿಸ್ಬೇಕು, ನಂತರ ಗಂಗಾ ನದಿಯ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ಅಷ್ಟು ಪಾಪಗಳು ಬರುತ್ತೆ ಅಂದ್ಬಿಟ್ಟು ಆ ನಿಂದನೆಯನ್ನು ಕೇಳುವುದು. ಸೊ ಅದರಿಂದ ಭಕ್ತನಿಗೆ ಈ ಆಧ್ಯಾತ್ಮಿಕವಾಗಿ ಇದು ಹಾನಿಕರವಾಗುತ್ತೆ. ಆದ್ರಿಂದ ಅಂತಹ ಪರಿಸ್ಥಿತಿಯಿಂದ ದೂರ ಇರುವುದೇ ಇಬ್ಬರಿಗೂ ಒಳ್ಳೇದು. ಅವನಿಗೂ ಒಳ್ಳೇದಲ್ಲ, ಯಾರು ನಿಂದನೆಯನ್ನು ಮಾಡ್ತಾ ಇದ್ದಾನೆ ಅವನಿಗೂ ಒಳ್ಳೆಯದಲ್ಲ. ಯಾಕಂದ್ರೆ ಅವನಿಗೆ ಆಗ್ಲೇ ಬೇಕಾದಷ್ಟು ಅವನು ಮೂಟೆ ಕಟ್ಕೊಂಡಿದ್ದಾನೆ, ನಮ್ದು ಏನ್ ಕಡಿಮೆ ಇಲ್ಲ ಬಿಡಿ, ಅದು ಅವ್ರಿಗೂ ಇನ್ನಷ್ಟು ದೊಡ್ಡ ದೊಡ್ಡ ಮೂಟೆಗಳು ಕಟ್ಕೋತಾ ಇದ್ದಾರೆ. ಸೊ ನಾವು ಹೋಗಿ ಇಲ್ಲಿ ಭಗವಂತನ ಬಗ್ಗೆ ಹೇಳಿದ್ರೆ ಅವ್ರು ಇನ್ನಷ್ಟು ಭಗವಂತನನ್ನು ಏನು ಬೈತಾರೆ, ಅವರು ದ್ವೇಷ ಮಾಡ್ತಾರೆ. ಅದರಿಂದ ಅವರಿಗೂ ಕೂಡ ಒಳ್ಳೆಯದಲ್ಲ. ಬಟ್ ನಾವು ಆ ಮಾತುಗಳು ಕೇಳೋದ್ರಿಂದ ನಮಗೂ ಕೂಡ ಒಳ್ಳೆಯದಲ್ಲ. ಸೊ ಈ ರೀತಿಯಾಗಿ ನಾವು ನಂತರ 4ನೇ ಹಂತ ಏನು ಅಂದ್ರೆ, 4ನೇ ಒಂದು ಪರಿಸ್ಥಿತಿ ಏನಂದ್ರೆ, ಯಾಕೆ ನಾವು ನಿರ್ಲಕ್ಷ್ಯ ಮಾಡಬೇಕು ಅಂದ್ರೆ, ಸೊ ನಾವು ಉತ್ತಮ ಅಧಿಕಾರಿ ಹಂತಕ್ಕೆ ಏರ್ಲಿಕ್ಕೆ ಕಷ್ಟ ಆಗತ್ತೆ. ಇವ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡು ನಾವು ಸಮಯ ಉತ್ತಮ ಅಧಿಕಾರಿಗೆ ಹೋಗ್ಬೇಕು ಅಂದ್ರೆ ನಾವೇನೋ ಅಂದ್ರೆ ಪುಸ್ತಕಗಳನ್ನು ಓದ್ಬೇಕು, ಸಾಧು ಸಂಘ ಮಾಡಬೇಕು, ಅವರ ಸೇವೆ ಮಾಡಬೇಕು. ಇದೆಲ್ಲ ಮಾಡ್ಲಿಕ್ಕೆ ನಮ್ಗೆ ಮನಸ್ಸು ಡೋಲಾಮಯವಾಗುತ್ತೆ ಇಂಥವರ ಭಗವಂತನ ದ್ವೇಷಗಳ ಬಗ್ಗೆ ಜೊತೆಯಲ್ಲಿದ್ರೆ. ಅದರಿಂದ ಉತ್ತಮ ಅಧಿಕಾರಿ ಏನ್ ಮಾಡ್ಬೇಕು, ನಾವು ಉತ್ತಮ ಅಧಿಕಾರಿಯ ಬಗ್ಗೆ ಉತ್ತಮ ಅಧಿಕಾರಿ ಸೇವೆಯನ್ನು ಮಾಡ್ಲಿಕ್ಕೆ ಅವನು ಮಧ್ಯಮ ಅಧಿಕಾರಿ ಪ್ರಯತ್ನ ಪಡಬೇಕು. ಆದ್ರಿಂದ ಅವನು ಸರಿಯಾದ ವ್ಯಕ್ತಿಗಳನ್ನು ಆಯ್ಕೆ ಪಡ್ಕೋಬೇಕು ಮತ್ತು ಅಸೂಯೆ ಪಡುವುದರಿಂದ ದೂರ ಇರುವಂತದ್ದು ಒಳ್ಳೆಯದು. ಸೊ ಆದ್ರಿಂದ ಈ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ, ಈ ರೀತಿಯಾಗಿ ರೂಪ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಈ ರೀತಿ 4 ಬೆನಿಫಿಟ್ಗಳಿದಾವೆ ನಿರ್ಲಕ್ಷ್ಯ ಮಾಡುವುದರಿಂದ ಅಂದ್ಬಿಟ್ಟು. ಸೊ ಅದರಿಂದ ಉತ್ತಮ ಮಧ್ಯಮ ಅಧಿಕಾರಿ ಏನ್ ಮಾಡ್ತಾನೆ, ಯಾರು ಭಗವಂತನ ದ್ವೇಷ ಮಾಡ್ತಾರೆ ಅವರನ್ನು ನಿರ್ಲಕ್ಷ್ಯ ಮಾಡ್ತಾನೆ. ಸೊ ಅದ್ರಲ್ಲಿ ಒಬ್ರು ಈ ಪ್ರಾಕೃತಿಕ ಸಹಜೀವರು ಇದ್ದಾರೆ. ಇವರು ಸಾಮಾನ್ಯವಾಗಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ತಾರೆ, ಆದ್ರೂ ಕೂಡ ಅವರು ಎಲ್ಲಾ ಏನೇನ್ ಮಾಡಬಾರ್ದು ಎಲ್ಲ ಮಾಡ್ತಾ ಇರ್ತಾರೆ. ಆದ್ರಿಂದ ನಾವು ಅಂತಹವರ ಬಗ್ಗೆಯೂ ಕೂಡ ಮಧ್ಯಮ ಅಧಿಕಾರಿ ಏನ್ ಮಾಡ್ತಾನೆ, ಅವನು ಕರುಣೆಯನ್ನು ತೋರಿಸುತ್ತಾನೆ. ನೆಕ್ಸ್ಟ್ ಲಕ್ಷ್ಮೀ ಬಿ ಮಾತಾಜಿ ಆಯ್ತಲ್ಲ, ಲಲಿತಾ ಮಾತಾಜಿ ಓದ್ತೀರಾ? ಲಕ್ಷ್ಮೀ ಬಿ ಮಾತಾಜಿ ಓದಿದ್ರಲ್ಲ? ಓದಿದ್ರು. ಲಲಿತಾ ಮಾತಾಜಿ ಓದಿ ಮಾತಾಜಿ. ಕೃಷ್ಣ ಪ್ರಜ್ಞಾ ಆಂದೋಲನ. ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಜಾತಿ ಮತ ವರ್ಣ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಡಲಾಗುವುದು. ಈ ಆಂದೋಲನದಲ್ಲಿ ಸೇರಲು ಪ್ರತಿಯೊಬ್ಬರಿಗೂ ಆಹ್ವಾನ ನೀಡಿ ನಮ್ಮೊಡನೆ ಕುಳಿತು ಪ್ರಸಾದ ಸ್ವೀಕರಿಸಿ ಕೃಷ್ಣನ ಬಗೆಗೆ ಕೇಳಿ ತಿಳಿದುಕೊಳ್ಳಲು ಅವಕಾಶ ಮಾಡಿಕೊಡಲಾಗುವುದು. ಯಾರಾದರೊಬ್ಬರಿಗೆ ನಿಜವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇದ್ದು ಅವರಿಗೆ ದೀಕ್ಷೆ ತೆಗೆದುಕೊಳ್ಳಲು ಆಸಕ್ತಿ ಇದ್ದರೆ ಅವರನ್ನು ನಾವು ಭಗವಂತನ ಪವಿತ್ರ ನಾಮವನ್ನು ಜಪಿಸುವ ಶಿಷ್ಯರೆಂದು ಸ್ವೀಕರಿಸುತ್ತೇವೆ. ನವ ಶಿಷ್ಯನೊಬ್ಬನು ದೀಕ್ಷೆ ಪಡೆದು ಗುರುವಿನ ಆದೇಶದಂತೆ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಅವನನ್ನು ನಿಜವಾದ ವೈಷ್ಣವನೆಂದು ಪರಿಗಣಿಸಿ ಅವನಿಗೆ ನಮನ ಮಾಡಬೇಕು. ಅಂತಹ ಅನೇಕ ವೈಷ್ಣವರಲ್ಲಿ ಒಬ್ಬನಾದರೂ ನಿಷ್ಠೆಯಿಂದ ಭಗವತ್ ಸೇವೆಯಲ್ಲಿ ತೊಡಗಿ ನಿಯಂತ್ರಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಜಪಸರವನ್ನಿಟ್ಟುಕೊಂಡು ನಿಗದಿಯಾದಷ್ಟು ಸಲ ಜಪಿಸುತ್ತಾ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಹರಡುವುದು ಹೇಗೆ ಎಂಬುದನ್ನು ಆಲೋಚಿಸುತ್ತಾ ಇರುವವನು ಸಿಗಬಹುದು. ಅಂತಹ ವೈಷ್ಣವನನ್ನು ಉತ್ತಮ ಅಧಿಕಾರಿ ಎಂದು ಸ್ವೀಕರಿಸಬೇಕು. ಅವನ ಸಂಘವನ್ನು ಸದಾ ಬಯಸಬೇಕು. ಭಕ್ತನು ಓದ್ಲ ಪ್ರಭುಜಿ. ಭಕ್ತನು ಕೃಷ್ಣನ ಬಗೆಗೆ ಅನುರಕ್ತನಾಗುವ ಪ್ರಕ್ರಿಯೆಯನ್ನು ಚೈತನ್ಯ ಚರಿತಾಮೃತದಲ್ಲಿ ಅಂತ್ಯಲೀಲ 4.192 ಹೇಳಿದೆ. ದೀಕ್ಷೆ ಕಾಲೆ ಭಕ್ತ ಕರೆ ಆತ್ಮ ಸಮರ್ಪಣ, ಸೇಯಿ ಕಾಲೆ ಕೃಷ್ಣ ತಾರೆ ಕರೆ ಆತ್ಮ ಸಮ. ದೀಕ್ಷಾ ಸಮಯದಲ್ಲಿ ಭಕ್ತನೊಬ್ಬರು ತನ್ನನ್ನು ಭಗವತ್ ಸೇವೆಗೆಂದು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರೆ ಅಂತಹವನನ್ನು ಕೃಷ್ಣನು ತನ್ನ ಸಮಾನ ಎಂದು ಭಾವಿಸುತ್ತಾನೆ. ದೀಕ್ಷಾ ಎಂಬುದನ್ನು ಭಕ್ತಿ ಸಂದರ್ಭ 8.68 ಎಂಬ ಕೃತಿಯಲ್ಲಿ ಶ್ರೀಲ ಜೀವ ಗೋಸ್ವಾಮಿಯವರು ಹೀಗೆ ವಿವರಿಸುತ್ತಾರೆ. ದಿವ್ಯಂ ಜ್ಞಾನಂ ಯಥೋ ದದ್ಯಾತ್ ಕುರ್ಯಾತ್ ಪಾಪಸ್ಯ ಸಂಕ್ಷಯಂ ತಸ್ಮಾತ್ ದೀಕ್ಷೇತಿ ಸಾ ಪ್ರೋಕ್ತ ದೇಶಿಕೃತ್
ದೇಶಿಕೈಸ್ತತ್ವ ಕೋ ವಿದ್ಯೈ. ದೀಕ್ಷೆಯಿಂದ ಒಬ್ಬನು ಕೋವಿದೈಹಿ. ದೀಕ್ಷೆಯಿಂದ ಒಬ್ಬನು ಕ್ರಮೇಣ ಐಹಿಕ ಸುಖಭೋಗಗಳಲ್ಲಿ ನಿರಾಸಕ್ತನಾಗಿ ಕ್ರಮೇಣ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತನಾಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಇಲ್ಲಿ ನಾವು ದೀಕ್ಷೆ ತಗೊಳ್ಳುವಾಗ ಹೇಗೆ ಒಂದು ಶುದ್ಧ ಭಕ್ತರ ಲೆವೆಲ್ಗೆ ಏರ್ಲಿಕ್ಕೆ, ಉತ್ತಮ ಲೆವೆಲ್ಗೆ ಏರ್ಲಿಕ್ಕೆ ಏನ್ ಮಾಡಬೇಕು ಅಂದ್ರೆ, ಮೊದಲನೇದೇ ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ. ಅಂದ್ರೆ ನಾವು ಯಾವಾಗ ದೀಕ್ಷೆ ತಗೊಳ್ತೀವಿ ಆವಾಗ ನಾವು ಆತ್ಮ ಸಮರ್ಪಣವನ್ನು ಮಾಡಬೇಕು. ನಮಗೆ ನವವಿಧ ಭಕ್ತಿಯಲ್ಲಿ ಆತ್ಮ ಸಮರ್ಪಣವು ಕೂಡ, ಆತ್ಮನಿವೇದನೆ, ಆತ್ಮ ಸಮರ್ಪಣವು ಕೂಡ ಒಂದು ವಿಧ. ಅದರಿಂದ ದೀಕ್ಷೆಯನ್ನು ಪಡೆಯುವಾಗ ನಾವು ಭಕ್ತರ ಏನ್ ಮಾಡಬೇಕು, ಸಂಪೂರ್ಣವಾಗಿ ಭಗವತ್ ಸೇವೆಗೆಂದು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಬೇಕು. ನಂತರ ಅಂತಹವನು ಯಾರು ಸೇವೆ ಮಾಡುವಾಗ ಕೃಷ್ಣ ಏನ್ ಮಾಡ್ತಾನೆ, ಅವನು ತನ್ನ ಸಮಾನ ಅಂತ ಕೃಷ್ಣ ಅವನ ಭಕ್ತಿಯನ್ನು ಸ್ವೀಕರಿಸ್ತಾನೆ. ಮತ್ತು ದೀಕ್ಷೆ ಅಂದ್ರೆ ಏನು ಎನ್ನುವುದರ ಬಗ್ಗೆ ಕೂಡ ಇಲ್ಲಿ ಇದರ ಶಿಲ ಜೀವ ಗೋಸ್ವಾಮಿ ಅವರು ಹೇಳ್ತಾರೆ, ಭಕ್ತಿ ಸಂದರ್ಭ ಎನ್ನುವ ಗ್ರಂಥದಲ್ಲಿ 8.68ನೇ ಶ್ಲೋಕದಲ್ಲಿ, ದಿವ್ಯಜ್ಞಾನಂ ಯಥೋ ದದ್ಯಾತ್ ಕುರ್ಯಾತ್ ಪಾಪಸ್ಯ ಸಂಕ್ಷಯಂ ತಸ್ಮಾತ್ ದೀಕ್ಷೇತಿ ಸಾ ಪ್ರೋಕ್ತ ದೇಶಿಕೈಸ್ ತತ್ವ ಕೋವಿದೈಹಿ. ಅಂದ್ರೆ ಕ್ರಮೇಣ ಒಬ್ಬನು ಐಹಿಕ ಸುಖಭೋಗಗಳಿಂದ ನಿರಾಸಕ್ತನಾಗ್ತಾನೆ ಮತ್ತು ನಿಧಾನವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಅವನು ಆಸಕ್ತಿಯನ್ನು ಪಡ್ಕೊಳ್ತಾನೆ. ಸೊ ಹಿಂದಿನ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೋಡಿದ್ವಿ, ಈ ಕೃಷ್ಣ ಪ್ರಜ್ಞೆ ಏನಿದೆ ಇಲ್ಲಿ ಎಲ್ಲ ಎರಡು ಬಗೆಯ ಭಕ್ತರ ಬಗ್ಗೆ ಮಾತಾಡಿದ್ರು, ಭಕ್ತರ ವಿಧಗಳು ಮತ್ತು ಅವರ ಮೊದಲನೇದು ಕನಿಷ್ಠ ಮತ್ತು ಮಧ್ಯಮ. ಇದು ಕನಿಷ್ಠರಲ್ಲಿ ಈ ಪ್ರಾಕೃತ ಸಹಜೀಯರು ಕೂಡ, ಇವರು ಕೂಡ ಒಂದು ಕನಿಷ್ಠ ಭಕ್ತರ ಲೆವೆಲ್ ಅಲ್ಲೇ ಇರ್ತಾರೆ. ಆದ್ರಿಂದ ಇವರನ್ನು ಕೂಡ ನಾವು ಮನಸ್ಸಿನಲ್ಲಿ ಗೌರವಿಸ್ಬೇಕಷ್ಟೇ. ಸೊ ಆದ್ರಿಂದ ಮತ್ತು ಏನ್ ಮಾಡಬೇಕು, ಅವರ ಸಹವಾಸವನ್ನು ನಾವು ತಪ್ಪಿಸ್ಬೇಕು. ಯಾಕಂದ್ರೆ ಅವರು ಅಲ್ಲಿಗೆ ಅಂಟ್ಕೊಂಡಿರ್ತಾರೆ. ಈ ಸಹಜೀಯರು ಏನಿರ್ತಾರೆ ಅವ್ರು ಮುಂದಕ್ಕೆ ಹೋಗೋ ಏನು ಪ್ರೋಗ್ರಾಮ್ ಇರಲ್ಲ ಅವ್ರದ್ದು. ಸೊ ನಂತರ ಇಂಥ ಸಹಜೀಯರಿಂದ ಕೆಲವರು ಸಹಜೀಯರಿಂದರು ಮತ್ತು ಇನ್ನು ಕೆಲವು ದಾರಿ ತಪ್ಪಿದ ಶುದ್ಧ ಏನ್ ಮಾಡ್ತಾರೆ, ಮುಗ್ಧರಿರ್ತಾರೆ. ಅಂತಹವರು ಅಜ್ಞಾನಿಗಳಿಂದ ಅಂತಹವ್ರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅವರಿಂದ ಒಂದು ಭಕ್ತಿಯನ್ನು ಪಡ್ಲಿಕ್ಕೆ, ಅವರಿಂದ ಉಪದೇಶ ಪಡ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಅಂತವ್ರ ಮೇಲೆ ಕರುಣೆಯನ್ನು ತೋರಿಸ್ಬೇಕು ನಾವು ಅಂತ ಹೇಳಿ. ಸೊ ಅದರಿಂದ ಉತ್ತಮ ಅಧಿಕಾರಿ ಏನ್ ಮಾಡ್ತಾರೆ, ಇವರು ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರ್ತಾರೆ. ಅದನ್ನು ನಾವು ಇನ್ನು ಮುಂದೆ ನೋಡ್ಲಿಕ್ಕಿದ್ದೇವೆ. ಸೊ ಇಲ್ಲಿ ಕೃಷ್ಣ ಪ್ರಜ್ಞೆ ಚಳುವಳಿಯ ಬಗ್ಗೆ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಶಿಲ ಪ್ರಭುಪಾದರು ಹೇಳ್ತಾರೆ, ಇಲ್ಲಿ ಜಾತಿ, ಮತ ಅಥವಾ ಬಣ್ಣದ ಯಾವುದೇ ತಾರತಮ್ಯ ಇಲ್ಲ. ನಾವೆಲ್ಲ ನೋಡಿದೀವಿ ಇದನ್ನೆಲ್ಲ. ಪ್ರತಿಯೊಬ್ಬರಿಗೂ ಭಗವಂತನ ಸೇವೆ ಮಾಡ್ಲಿಕ್ಕೆ, ಭಗವಂತನ ನಾಮ ಜಪಿಸ್ಲಿಕ್ಕೆ, ಭಗವಂತನ ಬಗ್ಗೆ ತಿಳ್ಕೊಳ್ಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ಇಲ್ಲಿ ನಾವು ಜಾತಿ, ಮತ ಅಥವಾ ಬಣ್ಣ, ಒಂದು ಸ್ತ್ರೀಲಿಂಗ ಇರ್ಬೋದು, ಪುಲ್ಲಿಂಗ ಇರ್ಬೋದು, ಏನೂ ನೋಡುವುದಿಲ್ಲ. ಸೊ ಎಲ್ಲರಿಗೂ ಕೂಡ ಭಾಗವತವನ್ನು ಓದುವ ಭಗವದ್ಗೀತೆ, ಭಾಗವತ ಎಲ್ಲವನ್ನು ಓದುವ ಅವಕಾಶ ನೀಡಲಾಗುತ್ತೆ. ಇಲ್ಲಿ ಎಲ್ಲರಿಗೂ ಮುಕ್ತ ಆಹ್ವಾನ ಇದೆ. ಭಕ್ತರೊಂದಿಗೆ ಕುಳಿತು ಪ್ರಸಾದ ಸ್ವೀಕರಿಸಲಿಕ್ಕೂ ಕೂಡ ಎಲ್ಲರಿಗೂ ಆಹ್ವಾನ ಇದೆ. ಸೊ ಅವ್ರ ಜಾತಿ ಮತ ಏನಿಲ್ಲ. ಇಲ್ಲಿ ಎಲ್ಲರೂ ಬಂದು ಭಗವಂತನ ಜಪ ಮಾಡಬಹುದು, ಭಗವಂತನ ಒಂದು ಸಂಕೀರ್ತನೆ ಮಾಡಬಹುದು, ಭಗವಂತನ ದೇವಸ್ಥಾನದಲ್ಲಿ ಯಾವುದೇ ಒಂದು ಸೇವೆ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಉಂಟು. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಂದು ಏನ್ ಸೇವೆ ಬೇಕಾದ್ರೂ ಮಾಡಬಹುದು. ಮತ್ತು ಕೃಷ್ಣನ ಬಗ್ಗೆ ಕೇಳಲಿಕ್ಕೆ ಎಷ್ಟು ಬೇಕಾದ್ರೂ ಕೇಳಬಹುದು. 24 ಗಂಟೆ ಕೇಳಿದ್ರು. ಈಗಂತೂ ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಹಾಕ್ಬಿಡ್ತೇವೆ ನಾವು ವಿಡಿಯೋಗಳು ದೇವಸ್ಥಾನದಿಂದ. ಸೊ ಯಾರು ಬೇಕಾದ್ರೂ 24 ಗಂಟೆ ನೋಡ್ಬೋದು. ಯಾರಿಗಾದ್ರೂ ಇವಾಗ ಕೇವಲ ಒಂದು ಮಂಗಳಾರತಿಯನ್ನು ನೋಡಬೇಕು ಅಂದ್ರೂ ಕೂಡ ಬೆಳಗ್ಗಿಂದ ರಾತ್ರಿ, ಬೆಳಗ್ಗೆ 12 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ, ಅಂದ್ರೆ ಈ ಜಗತ್ತಿನ ಉದ್ದಗಲಕ್ಕೂ ಜಪಾನಿಂದ ಹಿಡಿದು ಅಮೆರಿಕವರೆಗೂ ಎಲ್ಲ ದೇವಸ್ಥಾನಗಳು ಆನ್ಲೈನ್ ಆಗಿದಾವೆ ಇವತ್ತು. ಕೃಷ್ಣ ದೇವಸ್ಥಾನಗಳು, ನಮ್ಮ ಇಸ್ಕಾನ್ ದೇವಸ್ಥಾನಗಳು. ಸೊ ಅರ್ಧ ಗಂಟೆಗೆ ಒಂದೊಂದು ದೇವಸ್ಥಾನದಲ್ಲಿ, ಒಂದೊಂದು ದೇಶದಲ್ಲಿ ಏನ್ ನಡೀತಾ ಇರ್ತಾರೆ, ಮಂಗಳಾರತಿ ನಡೀತಾ ಇರುತ್ತೆ, ಶುರುವಾಗ್ತಾ ಇರುತ್ತೆ. ಅದರಿಂದ ಕೃಷ್ಣನ್ಗೆ 24 ಗಂಟೆ ಮಂಗಳಾರತಿ, ಅದನ್ನ ನಾವು ಕೂಡ ಆನ್ಲೈನ್ ಅಲ್ಲಿ ನೋಡ್ಕೋಬಹುದು. ಸೊ ಇದರಿಂದ ಎಲ್ರಿಗೂ ಅನುಕೂಲ ಇದೆ. ಎಲ್ಲರೂ ಕೂಡ ಕೃಷ್ಣನ ಒಂದು ಭಕ್ತಿಯನ್ನು ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಸೊ ಯಾರಿಗಾದ್ರೂ ಆಸಕ್ತಿ ಇರ್ಬೇಕಷ್ಟೇ. ಸೊ ಅವರಿಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಯಾರಿಗೆ ಸಿಗುತ್ತೆ, ಅವರಿಗೆ ಹರಿನಾಮ ದೀಕ್ಷೆಯನ್ನು ಕೊಟ್ಟು ಇಸ್ಕಾನಲ್ಲಿ ಶಿಷ್ಯರನ್ನಾಗಿ ಮಾಡಲಾಗುತ್ತೆ. ಮತ್ತೆ ಅವರಿಗೆ ಇನ್ನಷ್ಟು ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ತುಂಬಾವನ್ನು ಇದು ಕೊಡ್ತಾರೆ. ಸೊ ಇಲ್ಲಿ ನಂತರ ಈಗ ನಾವು ಈ ಸಂಘ ಏನಿದೆ, ಸಹವಾಸದ ಮಹತ್ವವನ್ನು ತಿಳಿಸಿದ ನಂತರ ಭಕ್ತಿಯಲ್ಲಿ ಪ್ರಗತಿ ಹೊಂದಲು ಸತ್ಸಂಗ ಅತಿ ಮುಖ್ಯ ಅಂತ ನಾವು ತಿಳ್ಕೊಂಡು.
ನಂತರ ಇಲ್ಲಿ ದೀಕ್ಷೆಯ ಮಹತ್ವದ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಒಬ್ಬ ಭಕ್ತನು ಕೃಷ್ಣನಿಗೆ ಹೇಗೆ ಹತ್ತಿರವಾಗ್ತಾನೆ ಅಂತ ಚೈತನ್ಯ ಮಹಾಪ್ರಭುಗಳು ಈ ಅಂತ್ಯಲೀಲೆ 4.192 ಹೀಗೆ ಹೇಳಿದ್ದಾರೆ. ಅಂದ್ರೆ ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ. ಈ ದೀಕ್ಷೆಯ ಸಮಯದಲ್ಲಿ ಭಕ್ತನು ಭಗವಂತನ ಸೇವೆಗೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರೆ ಕೃಷ್ಣನು ಅವನನ್ನು ತನ್ನಂತೆಯೇ ಅಂತ ಸ್ವೀಕರಿಸ್ತಾನೆ. ನನ್ನ ಹಾಗೆ ಇವನು ಕೂಡ ದಿವ್ಯನಾಗಿದ್ದಾನೆ ಅಂತ ಸ್ವೀಕರಿಸ್ತಾನೆ. ಅಂದ್ರೆ ಏನು ಮಾಡ್ಬೇಕಾಗಿಲ್ಲ, ನಾವು ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಅಂತ ಹೇಳಿ. ಭಗವದ್ಗೀತೆ ಶ್ಲೋಕ ನೆನಪಿದೆ ಇದರದು? ಸರ್ವಧರ್ಮ 18.66. ಹೇಳಿ ಮಾತಾಡಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಅದೇ ಶ್ಲೋಕದ ಒಂದು ತಾತ್ಪರ್ಯವನ್ನು ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಕೊಡಲಾಗಿದೆ. ದೀಕ್ಷಾ ಸಮಯದಲ್ಲಿ ಭಕ್ತನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಾಗ, ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಮಾಮೇಕಂ ಶರಣಂ ವ್ರಜ, ನನಗೆ ಶರಣಾಗತಿನಾದ ಅಂದ್ರೆ ಭಗವಂತನಿಗೆ ಶರಣಾಗತಿನಾದಾಗ ಯಾರಿಗೆ ಶರಣಾಗಬೇಕು? ಕೃಷ್ಣನಿಗೆ ಶರಣಾಗಬೇಕು. ಆಗ ಅವನನ್ನು ತನ್ನಂತೆಯೇ ದಿವ್ಯನೆಂದು ಸ್ವೀಕರಿಸುತ್ತಾನೆ. ಯಾಕೆ ಸ್ವೀಕರಿಸ್ತಾನೆ ದಿವ್ಯನಂತ? ಅಂದ್ರೆ ಮಾ ಶುಚಃ ಅಂದ್ರೆ ಎಲ್ಲವನ್ನು, ಅವನು ಎಲ್ಲಾ ಪಾಪಗಳನ್ನು ಅವನು ನಷ್ಟ ಮಾಡಿದ್ದಾನೆ. ಸೊ ಎಲ್ಲಾ ಪಾಪಗಳನ್ನು ನಷ್ಟ ಮಾಡಿದಾಗ ಏನಾಗುತ್ತೆ? ನಮ್ಮ ಆತ್ಮವು ಕೃಷ್ಣನ ಆತ್ಮನಂತ, ಕೃಷ್ಣನ ಸಚ್ಚಿದಾನಂದ ಸ್ವರೂಪದ ಒಂದು ರೂಪ ಅಲ್ವಾ? ಸಚ್ಚಿದಾನಂದ ಸ್ವರೂಪದ ಹಾಗೆ ಹೊಳಿಲಿಕ್ಕೆ ಶುರುವಾಗುತ್ತೆ. ಸೊ ಅವಾಗ ಕೃಷ್ಣ ಆ ಭಕ್ತನನ್ನು ತನ್ನಂತೆ ದಿವ್ಯ ಅಂತ ಸ್ವೀಕರಿಸ್ತಾನೆ. ನಂತರ ಇಲ್ಲಿ ದೀಕ್ಷೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಶೀಲ ರೂಪ ಗೋಸ್ವಾಮಿ, ಶೀಲ ಜೀವ ಗೋಸ್ವಾಮಿಗಳು ಹೇಳಿದ್ದಾರೆ. ಸೊ ಅವರೊಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಇಲ್ಲಿ. ದಿವ್ಯ ಜ್ಞಾನಂ ಯಥೋ ದದ್ಯಾತ್ ಕುರ್ಯಾತ್ ಪಾಪಸ್ಯ ಸಂಕ್ಷಯಂ ತಸ್ಮಾತ್ ದೀಕ್ಷೇತಿ ಸಪ್ರೋಕ್ತ ದೀಕ್ಷಿಕೈ ತತ್ವ ಗೋವಿದೈ ಅಂತೇಳಿ. ಅಂದ್ರೆ ದೀಕ್ಷೆಯ ಪ್ರಕ್ರಿಯೆಯಿಂದ ಒಬ್ಬ ವ್ಯಕ್ತಿ ಹಂತವಾಗಿ ಲೌಕಿಕ ಭೋಗಗಳಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾನೆ. ಅಂದ್ರೆ ನಿಧಾನವಾಗಿ ಒಂದೇ ದಿವಸದಲ್ಲಿ ಆಗುವುದಿಲ್ಲ. ಯಾಕಂದ್ರೆ ಇದು ಎಷ್ಟೋ ಜನ್ಮಗಳಿಂದ ಬಂದುವಂತಿರೋದು, ಲಕ್ಷಾಂತರ ಕೋಟ್ಯಾಂತರ ಜನ್ಮಗಳಿಂದ ನಾವು ಈ ಅಂಟ್ ಹಾಕೊಂಡ್ ಬಂದಿದ್ದೀವಿ, ಫೆವಿಕಾಲ್ ಕಿ ಜೋಡ್ ಅಂತಾರಲ್ಲ ಆ ತರ. ಸೊ ಅದರಿಂದ ಈ ಲೌಕಿಕ ಭೋಗಗಳಲ್ಲಿ ಆಸಕ್ತಿಯನ್ನು ಕಳ್ಕೊಳ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಸೊ ಆದ್ರೆ ಅದನ್ನು ಸುಲಭವಾಗಿ ಮಾಡುವಂಥದ್ದು, ಇರೋದ್ರಲ್ಲಿ ಸುಲಭವಾದದ್ದು ಭಗವಂತನ ನಾಮಸ್ಮರಣೆ. ಅದರಿಂದ ಈ ದೀಕ್ಷಾ ಪ್ರಕ್ರಿಯೆ ಏನ್ ಮಾಡಿದ್ರೆ ನಮ್ಗೆ ಸೀರಿಯಸ್ನೆಸ್ ಕೊಡುತ್ತೆ. ಸೊ ಹಂತವಾಗಿ ಲೌಕಿಕ ಭೋಗಗಳಲ್ಲಿ ನಾವು ಆಸಕ್ತಿಯನ್ನು ಕಳ್ಕೊಳ್ತಾ ಬರ್ತೇವೆ. ನಂತರ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಗೆ ಸಂತಾನ ಆಸಕ್ತಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಸೊ ಇದನ್ನು ದಿವ್ಯ ಜ್ಞಾನಂ ಅಂತಾರೆ. ತಾಂತ್ರಿಕವಾಗಿ ಇದನ್ನು ತದ್ವಿಜ್ಞಾನ ಅಥವಾ ಪರಮಾತ್ಮನ ಕುರಿತಾದ ಬಗ್ಗೆ ಇದು ಜ್ಞಾನ. ಸೊ ಅಂದ್ರೆ ಇಲ್ಲಿ ಪಾಪಗಳ ನಾಶ ಆಗುತ್ತೆ. ಭಗವಂತನ ಹೇಳಿದ್ದಾನೆ 18.66ನೇ ಶ್ಲೋಕದಲ್ಲಿ, ಈಗ ತಾನೇ ಮಾತಾಜಿ ಹೇಳಿದ್ರು, ಪಾಪಗಳ ನಾಶವನ್ನು ಮಾಡಲಾಗುತ್ತೆ. ಸೊ ಅಂದ್ರೆ ಈಗ ಇಲ್ಲಿ ದೀಕ್ಷೆ ತಗೊಂಡಾಗ ಹೇಗೆ ಪಾಪ ನಾಶ ಆಗುತ್ತೆ? ಚೈತನ್ಯ ಚರಿತಾಮೃತದಲ್ಲಿ ಪ್ರಭುಗಳು ಹೇಳಿದ್ದಾರೆ ಆಗ್ಲಿ. ಸೇಯಿ ಕಾಲೇ ಕೃಷ್ಣ ತಾರೆ ಭಕ್ತ ಕರೆ ಆತ್ಮ ಸಮರ್ಪಣೆ ಮಾದ ತಕ್ಷಣ ಏನಾಯ್ತು? ಸರ್ವ ಪಾಪಗಳಲ್ಲೂ ನಾಶವಾಗುತ್ತೆ. ಆದ್ರಿಂದ ಅದು ಭಗವಂತ ಏನ್ ಮಾಡ್ತಾನೆ? ಕ್ಷಣ ಮಾತ್ರದಲ್ಲಿ ಸಂಪೂರ್ಣವಾಗಿ ನಾವು ಶರಣಾದಾಗ ಕ್ಷಣ ಮಾತ್ರದಲ್ಲಿ ಈ ಅಜ್ಞಾನವನ್ನು ಹೋಗಲಾಡಿಸಿ ಪಾಪದ ಪ್ರವೃತ್ತಿಗಳನ್ನು ನಾಶಪಡುತ್ತೆ. ಇಲ್ಲಿ ಕೇವಲ ಅಜ್ಞಾನ ಒಂದೇ ಹೋಗಲಾಡಿಸುವುದಿಲ್ಲ, ಹಿಂದೆ ಮಾಡಿದ ಪಾಪಗಳನ್ನು ನಾಶ ಮಾಡುತ್ತೆ. ಮತ್ತೆ ಪಾಪ ಮಾಡುವ ಪ್ರವೃತ್ತಿ ಏನಿದೆ ಅದನ್ನು ಕೂಡ ನಾಶ ಮಾಡುತ್ತೆ. ಅಂದ್ರೆ ಮುಂದೆ ಕೂಡ ಪಾಪಗಳಾಗುವುದಿಲ್ಲ. ಯಾಕಂದ್ರೆ ಮುಂದೆ ಯಾಕೆ ಪಾಪಗಳಾಗುವುದಿಲ್ಲ ಅಂದ್ರೆ ನಾವು ನಮ್ಮ ಇಂದ್ರಿಯಗಳನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಿರ್ತೇವೆ. ನಾವು ಯಾವಾಗ ಶರಣಾಗತರಾಗ್ತೇವೆ? ಋಷಿಕೇಶನಿಗೆ ಸಮರ್ಪಣೆ, ನಾವು ಇಂದ್ರಿಯಗಳನ್ನು ಋಷಿಕೇಶನಿಗೆ ಸಮರ್ಪಣೆ ಮಾಡ್ತೇವೆ. ಆದ್ರಿಂದ ನಮ್ಗೆ ಏನಾಗುತ್ತೆ? ಮುಂದಿನ ಮತ್ತೆ ಪಾಪಗಳನ್ನು ಮಾಡುವ ಪ್ರವೃತ್ತಿ ಕಡಿಮೆ ಆಗುತ್ತೆ ಅಥವಾ ನಾಶವಾಗುತ್ತೆ ಅಂತ. ಮುಂದೆ ಓದೋಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಓದಿ ಮಾತಾಜಿ. ನಾವು ಇದಕ್ಕೆ ಅನೇಕ ನಿದರ್ಶನಗಳನ್ನು ಮುಖ್ಯವಾಗಿ ಯುರೋಪ್ ಮತ್ತು ಅಮೆರಿಕಗಳಲ್ಲಿ ಕಣ್ಣಾರೆ ನೋಡಿದ್ದೇವೆ. ಶ್ರೀಮಂತ ಹಾಗೂ ಗೌರವಸ್ಥ ಕುಟುಂಬಗಳಿಂದ ನಮ್ಮ ಬಳಿ ಬರುವ ಅನೇಕ ವಿದ್ಯಾರ್ಥಿಗಳು ಬೇಗನೆ ಐಹಿಕ ಸುಖದಲ್ಲಿ ಆಸಕ್ತಿ ಕಳೆದುಕೊಂಡು ಆಧ್ಯಾತ್ಮಿಕ ಜೀವನವನ್ನು ಪ್ರವೇಶಿಸಲು ತುಂಬಾ ಉತ್ಸುಕರಾಗುತ್ತಾರೆ. ಅವರು ತುಂಬಾ ಶ್ರೀಮಂತ ಕುಟುಂಬಗಳಿಂದ ಬಂದರೂ ಅನೇಕರು ಅಷ್ಟೇನು ಸುಖಕರವಲ್ಲದ ಜೀವನ ಪರಿಸ್ಥಿತಿಯನ್ನು ಸ್ವೀಕರಿಸುತ್ತಾರೆ. ನಿಜವಾಗಿ ಕೃಷ್ಣನಿಗೋಸ್ಕರವಾಗಿ ಅವರು ದೇವಸ್ಥಾನದಲ್ಲಿ ಎಲ್ಲಿಯವರೆಗೆ ವೈಷ್ಣವರ ಸಂಘದಲ್ಲಿರಬಹುದೋ
ಅಲ್ಲಿಯವರೆಗೆ ಯಾವುದೇ ರೀತಿಯ ಜೀವನ ವಿಧಾನವನ್ನಾದರೂ ನಡೆಸಿಕೊಂಡಿರಬಲ್ಲರು. ಹೀಗೆ ಒಬ್ಬನಿಗೆ ಐಹಿಕ ಸುಖದಲ್ಲಿ ನಿರಾಸಕ್ತಿ ಬಂದಾಗ ಅವರು ಗುರುಮುಖೇನ ದೀಕ್ಷೆ ಪಡೆಯಲು ಅರ್ಹನಾಗುತ್ತಾನೆ. ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲು ಶ್ರೀಮದ್ ಭಾಗವತವು 6.1.13 ಈ ವಿಧಾನವನ್ನು ಅನುಸರಿಸಬೇಕೆಂದು ಹೇಳುತ್ತದೆ. ತಪಸ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ. ದೀಕ್ಷೆ ಪಡೆಯಲೇಬೇಕೆಂಬ ಅಪೇಕ್ಷೆ ಇದ್ದರೆ ಒಬ್ಬನು ತಪವನ್ನು ಆಚರಿಸಲು ಸಿದ್ಧವಾಗಿರಬೇಕು. ಬ್ರಹ್ಮಚರ್ಯವನ್ನು ಪಾಲಿಸಲು ಮತ್ತು ಮನಸ್ಸನ್ನು ದೇಹವನ್ನು ನಿಗ್ರಹಿಸಲು ಸಿದ್ಧವಾಗಿರಬೇಕು. ಆಧ್ಯಾತ್ಮಿಕ ಜ್ಞಾನವನ್ನು ದಿವ್ಯಂ ಜ್ಞಾನಂ ಪಡೆಯಲು ಹಾಗೆ ಸಿದ್ಧನಾದಾಗ ಅವನು ದೀಕ್ಷೆಗೆ ಅರ್ಹನಾಗುತ್ತಾನೆ. ದಿವ್ಯಂ ಜ್ಞಾನಂ ಎಂಬುದನ್ನು ಶಾಸ್ತ್ರದಲ್ಲಿ ತದ್ವಿಜ್ಞಾನ ಅಥವಾ ಪರಮಜ್ಞಾನ ಎಂದು ಕರೆಯುತ್ತಾರೆ. ತದ್ವಿಜ್ಞಾನಾರ್ಥಂ ಸಾ ಗುರುಂ ಏವಾಭಿಗಚ್ಚೇತ್. ಪರಮಸತ್ಯವೆಂಬ ಪರಮಾರ್ಥಿಕ ವಿಷಯದ ಬಗೆಗೆ ಆಸಕ್ತಿ ಇರುವಂತವನಿಗೆ ದೀಕ್ಷೆ ಕೊಡಬೇಕು. ಅಂತಹ ವ್ಯಕ್ತಿಯು ದೀಕ್ಷೆ ಪಡೆಯಲು ಆಚಾರ್ಯನ ಬಳಿ ಬರಬೇಕು. ಶ್ರೀಮದ್ ಭಾಗವತವರು 11.3.21 ಹೀಗೆ ವಿಧಿಸುತ್ತದೆ. ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸ ಶ್ರೇಯ ಉತ್ತಮಂ. ಪರಮಸತ್ಯದ ದಿವ್ಯ ಜ್ಞಾನವನ್ನು ತಿಳಿಯಲು ನಿಜವಾಗಿ ಆಸಕ್ತನಾದವನು ಆಚಾರ್ಯನ ಬಳಿ ಹೋಗಬೇಕು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಇದೊಂದು ಓದ್ಬಿಡಿ, ಒಂದು ಪ್ಯಾರ ಓದ್ಬಿಡಿ. ಆಚಾರ್ಯನ ಉಪದೇಶಗಳನ್ನು ಅನುಷ್ಠಾನ ಮಾಡದೆ ಅವನಲ್ಲಿ ಶಿಷ್ಯವೃತ್ತಿಯನ್ನು ಅವಲಂಬಿಸಬಾರದು. ಆಧ್ಯಾತ್ಮಿಕ ಜೀವನದ ಸೋಗು ಹಾಕಲು ಆಚಾರ್ಯನನ್ನು ಸ್ವೀಕರಿಸಲೂಬಾರದು. ಅವನು ಜಿಜ್ಞಾಸನಾಗಿರಬೇಕು, ಅಂದರೆ ಸದ್ಗುರುವಿನಿಂದ ಕಲಿಯಲು ಕಾತರನಾಗಿರಬೇಕು. ಅವನ ಜಿಜ್ಞಾಸೆಗಳು ಪಾರಮಾರ್ಥಿಕ ವಿದ್ಯೆಗೆ ಸಂಬಂಧಪಟ್ಟಿರಬೇಕು. ಜಿಜ್ಞಾಸು ಶ್ರೇಯ ಉತ್ತಮಂ. ಇಲ್ಲಿ ಉತ್ತಮಂ ಎಂಬ ಪದವು ಐಹಿಕ ಜ್ಞಾನಕ್ಕಿಂತ ಉತ್ತಮ ಎಂಬುದನ್ನು ಸೂಚಿಸುತ್ತದೆ. ತಮ ಎಂದರೆ ಈ ಐಹಿಕ ಜಗತ್ತಿನ ಅಂಧಕಾರ ಎಂದರ್ಥ. ಉತ್ ಎಂದರೆ ದಿವ್ಯ, ಪಾರಮಾರ್ಥಿಕ ಎಂದರ್ಥ. ಸಾಮಾನ್ಯವಾಗಿ ಜನರು ಲೌಕಿಕ ವಿಷಯಗಳ ಬಗೆಗೆ ತಿಳಿದುಕೊಳ್ಳಲು ಆಸಕ್ತರಾಗಿರುತ್ತಾರೆ. ಆದರೆ ಒಬ್ಬನಿಗೆ ಅವುಗಳಲ್ಲಿ ಆಸಕ್ತಿ ಹೊರಟು ಹೋಗಿ ಕೇವಲ ಪಾರಮಾರ್ಥಿಕ ವಿಷಯಗಳ ಬಗೆಗೆ ಆಸಕ್ತಿ ಹುಟ್ಟಿದರೆ ಆಗ ಅವನು ದೀಕ್ಷೆ ಪಡೆಯಲು ಅರ್ಹನಾಗುತ್ತಾನೆ. ಸದ್ಗುರುವಿನಿಂದ ದೀಕ್ಷೆ ಪಡೆದು ಒಬ್ಬನು ಭಗವತ್ ಸೇವೆಯಲ್ಲಿ ತೀವ್ರ ಆಸಕ್ತಿಯಿಂದ ತೊಡಗಿದರೆ ಅವನನ್ನು ಮಧ್ಯಮಾಧಿಕಾರಿ ಎಂದು ಸ್ವೀಕರಿಸಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಇಲ್ಲಿ ಒಂದು ದೀಕ್ಷೆಯನ್ನು ಪಡಿಲಿಕ್ಕೆ ಒಂದು ಯಾವ ರೀತಿಯ ಒಂದು ಯೋಗ್ಯತೆ ಇರಬೇಕು ಎನ್ನುವುದಕ್ಕೆ ಇಲ್ಲಿ ಹೇಳಲಾಗಿದೆ. ಸೊ ಇಲ್ಲಿ ಗುರುಗಳ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಸದ್ಗುರುವಿನ ಆಯ್ಕೆ ಮತ್ತು ಶಿಷ್ಯನ ಅರ್ಹತೆ ಬಗ್ಗೆ ಈ ಶ್ಲೋಕದಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಇದು ಆಧ್ಯಾತ್ಮಿಕ ಜೀವನದ ಪ್ರವೇಶ, ಗುರು ಶಿಷ್ಯ ಸಂಬಂಧ ಮತ್ತು ಭಕ್ತಿಯ ವಿವಿಧ ಹಂತಗಳ ಬಗ್ಗೆ ಅತ್ಯಂತ ಒಂದು ಉತ್ತಮವಾದ ನೋಟವನ್ನು ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ ಈ ಭಾವಾರ್ಥದ ಈ ಪಾಠಿನ ಭಾವಾರ್ಥದಲ್ಲಿ. ಸೊ ಆಧ್ಯಾತ್ಮಿಕ ಜೀವನದಲ್ಲಿ ಮೊದಲನೇ ಪಾಯಿಂಟ್ ಏನು ಅಂದ್ರೆ ಸದ್ಗುರುವಿನ ಆಯ್ಕೆ ಮತ್ತು ಶಿಷ್ಯನ ಅರ್ಹತೆ. ಸೊ ಆಧ್ಯಾತ್ಮಿಕ ಜೀವನದಲ್ಲಿ ಗುರುವನ್ನು ಹೊಂದುವುದು ಒಂದು ಫ್ಯಾಷನ್ ತರ ಅಲ್ಲ. ಅದು ನನಗೂ ಒಬ್ಬ ಗುರುಗಳಿದ್ದಾರೆ, ಅವ್ರನ್ನ ಫೋಟೋದಲ್ಲಿ ಮನೇಲಿ ಹಾಕೋತೀವಿ, ಅವ್ರಿಗೊಂದು ಹೂವು ಇಡ್ತೇವೆ, ಒಂದು ಊದುಬತ್ತಿ ಹಚ್ತೇವೆ. ಇದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಕೆಲವು ಕಡೆ. ಸೊ ಅದರಿಂದ ಅದನ್ನು ಫ್ಯಾಷನ್ ಅಥವಾ ಸಾಮಾಜಿಕವಾಗಿ ಪ್ರದರ್ಶನ ಮಾಡ್ಲಿಕ್ಕೆ ಇರಬಾರದು. ಸೊ ನಾವು ಗುರುವನ್ನು ಯಾಕೆ ಸ್ವೀಕರಿಸಬೇಕು ಅಂದ್ರೆ ಗುರುವನ್ನು ಅವನಿಗೆ ಜಿಜ್ಞಾಸೆ ಇರಬೇಕು. ಜಿಜ್ಞಾಸು ಅಂದ್ರೆ ಪರಮ ಸತ್ಯವನ್ನು ತಿಳಿಯುವ ಹಂಬಲ ಇರುವಂಥದ್ದು. ಅಂದ್ರೆ ಲೌಕಿಕ ವಸ್ತುಗಳ ಬಗ್ಗೆ ತಿಳ್ಕೊಳ್ಳುವ ಜಿಜ್ಞಾಸು ಅಲ್ಲ ನಾವು ಮಾತಾಡ್ತಾ ಇರೋದು. ಇಲ್ಲಿ ನಾವು ಮಾತಾಡ್ತಿರೋ ಜಿಜ್ಞಾಸು ಅಂದ್ರೆ ಪರಮ ಸತ್ಯನಂದ್ರೆ ಭಗವಂತನ ದೇವೋತ್ತಮ ಪರಮ ಪುರುಷನ ಲೀಲಾ ಕಥೆಗಳನ್ನು, ಭಗವಂತನ ಪರಮ ಪುರುಷನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸತ್ಯವನ್ನು ಅಂದ್ರೆ ರಿಯಲ್ ಅಬ್ಸಲ್ಯೂಟ್ ಆ ಬಗ್ಗೆ ಸತ್ಯವಾದ ಶುದ್ಧ ಸತ್ವವನ್ನು ತಿಳ್ಕೊಳ್ಳುವ ಬಗ್ಗೆ ತೀವ್ರವಾದ ಹಂಬಲವಿರಬೇಕು. ನಂತರ ಎರಡನೇ ಪಾಯಿಂಟ್ ಅಂದ್ರೆ ಶ್ರೇಯೋತ್ತಮಂ ಅಂದ್ರೆ ಇಲ್ಲಿ ನಮ್ಮ ವಿಚಾರಣೆಗಳು ಲೌಕಿಕ ವಿಷಯಗಳ ಬಗ್ಗೆ ಇರಬಾರ್ದು. ಉತ್ತಮಂ ಅಂದ್ರೆ ಜಗತ್ತಿನ ಕತ್ತಲೆಯನ್ನು, ತಮಂ ಅಂದ್ರೆ ತಮಂ ಅಂದ್ರೆ ತಮ ಅಂದ್ರೆ ಕತ್ತಲೆ, ಜಗತ್ತಿನ ಕತ್ತಲೆಯನ್ನು ಮೀರಿದ ಉತ್ ಅಂದ್ರೆ ಆ ವಿಷಯಗಳು ಅಂದ್ರೆ ಅಂದ್ರೆ ಏನು, ಜಗತ್ತಿನ ಕತ್ತಲೆಯನ್ನು ಮೀರಿದಂತಹ ವಿಷಯಗಳ ಬಗ್ಗೆ ಇರಬೇಕು ನಾವು ಕೇಳುವ ವಿಚಾರಗಳು. ಅದರ ಬಗ್ಗೆ ತಿಳ್ಕೊಳ್ಳುವ ಜಿಜ್ಞಾಸು ನಮ್ಗೆ ಇರಬೇಕು. ಸೊ ಯಾರು ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಕಳ್ಕೊಂಡು ಪಾರಮಾರ್ಥಿಕ ಸತ್ಯದ ಬಗ್ಗೆ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೋ
ಅವರಿಗೆ ದೀಕ್ಷೆ ಪಡೀಲಿಕ್ಕೆ ಅರ್ಹತೆ ಇದೆ ಅಂತ ಹೇಳಿ. ಸೊ ನಂತರ ಇಲ್ಲಿ ಭಕ್ತಿಯಲ್ಲಿ ಹಾದಿಯಲ್ಲಿ ಸಾಧಕರನ್ನು ಅವರ ಶ್ರದ್ಧೆ ಮತ್ತು ಪ್ರಗತಿಯ ಆಧಾರವಾಗಿ ನಾವು 3 ಹಂತಗಳಾಗಿ ನೋಡಿದ್ದೇವೆ. ಪ್ರಥಮ ಹಂತ ಅಂದ್ರೆ ದ್ವಿತೀಯ ಹಂತ, ತೃತೀಯ ಹಂತ, ಕನಿಷ್ಠ, ಮಧ್ಯಮ, ಉತ್ತಮಾಧಿಕಾರಿ. ಸೊ ಇಲ್ಲಿ ಮಧ್ಯಮಾಧಿಕಾರಿ ಬಗ್ಗೆ ಮಾತಾಡಿದಾಗ ನಾವು ಏನ್ ಹೇಳಿದ್ವಿ, ಗುರುಗಳಿಂದ ದೀಕ್ಷೆ ಪಡಿತಾರೆ ಇವರು ಅಂತ ಹೇಳಿ. ಅಂದ್ರೆ ಭಗವಂತನ ಸೇವೆಯಲ್ಲಿ ಇವರು ಗಂಭೀರವಾಗಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಇತರರಿಗೆ ಭಕ್ತಿಯ ಬಗ್ಗೆ ತಿಳಿಸಿಕೊಡುವ ಶಕ್ತಿ ಕೂಡ ಇವರಿಗಿರುತ್ತೆ. ಅಂದ್ರೆ ಈ ಶಕ್ತಿನೂ ಇರುತ್ತೆ, ಮನಸ್ಸು ಇರುತ್ತೆ. ಸೊ ಯಾಕಂದ್ರೆ ಇವರು ಗುರುಗಳಿಗೆ ಸಂಪೂರ್ಣವಾಗಿ ಸರೆಂಡರ್ ಆಗಿರೋದು, ಅಂದ್ರೆ ಭಗವಂತನಿಗೆ ಸರೆಂಡರ್ ಆಗಿರ್ತಾರೆ. ಸೊ ಭಗವಂತನಿಗೆ ಮತ್ತು ಗುರುಗಳಿಗೆ ಸರೆಂಡರ್ ಆಗಿರೋ ಭಗವಂತನಿಗೆ ಮತ್ತು ಗುರುಗಳ ಮಿಷನ್ ಏನು, ಭಕ್ತಿಯನ್ನು ಮತ್ತಷ್ಟು ಹರಡುವಂಥದ್ದು. ಭಗವಂತನ ಬಗ್ಗೆ ಅಂದ್ರೆ ಭಗವಂತನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯ ಹೇಳ್ತಾನೆ, ಯಾರು ನಮ್ಮಿಬ್ಬರ ಸಂವಾದವನ್ನು ಯಾರು ಇನ್ನೊಬ್ಬರಿಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರು ನನಗೆ ಅತ್ಯಂತ ಪ್ರಿಯರು ಅಂತ ಹೇಳಿ. ಅಂದ್ರೆ ಭಗವಂತನ ಮಿಷನ್ ಏನು, ಎಲ್ಲರೂ ಕೂಡ ಈ ವಿಷಯವನ್ನು ತಿಳ್ಕೊಳ್ಳಿ ಮತ್ತು ತಿಳ್ಕೊಂಡು ನನ್ನ ಧಾಮಕ್ಕೆ ಬೇಗನೆ ಹಿಂದಿರುಗಿ ಬನ್ನಿ ಅಂದ್ಬಿಟ್ಟು ಒಂದು ಉದ್ದೇಶನ ಭಗವಂತ ಮಾತಾಡ್ತಾ ಇದ್ದಾನೆ. ಯಾಕಂದ್ರೆ ಭಗವಂತ ನಮ್ಮೆಲ್ಲರ ತಂದೆ ಮತ್ತು ತಾಯಿ ಕೂಡ. ಅವನಿಗೆ ಎಲ್ಲರೂ ಮಕ್ಕಳು ಈ ಆಟ ಆಡಿದ್ ಸಾಕು, ಈಗ ಭೌತಿಕ ಪ್ರಪಂಚದಲ್ಲಿ ವಾಪಸ್ಸು ಎಲ್ಲರೂ ನನ್ನ ಮನೆಗೆ ವಾಪಸ್ ಬರಲಿ, ಎಲ್ಲರೂ ಸುಖವಾಗಿರ್ಲಿ ಅಂತ ಅವನು ಇಷ್ಟಪಡ್ತಾನೆ, ಭಗವಂತ ಇಷ್ಟಪಡ್ತಾನೆ. ಸೊ ಅದರಿಂದ ಯಾರು ಈ ಬದ್ಧಾತ್ಮರನ್ನು ಭಗವಂತನ ಕಡೆಗೆ ಮನಸ್ಸನ್ನು ತಿರುಗಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾರೆ, ಅವರು ಭಗವಂತನಿಗೆ ಅತ್ಯಂತ ಪ್ರಿಯರಾಗ್ತಾರೆ. ಸೊ ಗುರುಗಳು ಮಿಷನ್ ಕೂಡ, ಗುರುಗಳ ಮಿಷನ್ ಏನು, ಅವರು ಕೂಡ ಭಗವಂತ ಏನ್ ಇಷ್ಟಪಡ್ತಾನೋ ಅದನ್ನೇ ಮಾಡ್ತಾರೆ. ಸೊ ಅದರಿಂದ ಗುರುಗಳು ಮತ್ತು ಗುರುಗಳ ಇಚ್ಛೆ ಮತ್ತು ಭಗವಂತನ ಇಚ್ಛೆಯಲ್ಲಿ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಅವರಿಬ್ರು ಒಂದೇ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಸೊ ಅದರಿಂದ ಇಲ್ಲಿ ಮಧ್ಯಮ ಅಧಿಕಾರಿ ಏನ್ ಮಾಡ್ತಾ ಇರ್ತಾನೆ, ಇತರರಿಗೆ ಭಕ್ತಿಯ ಬಗ್ಗೆ ತಿಳಿಸಿಕೊಡುವ ಶಕ್ತಿ ಮತ್ತು ಮನಸ್ಸು ಎರಡೂ ಅವ್ರಿಗೆ ಇರುತ್ತೆ. ಸೊ ಅಂತಹವರಿಗೆ ದೀಕ್ಷೆ ಪಡೆಯುವ ಯೋಗ್ಯತೆ ಇರುತ್ತೆ. ಸೊ ಇವರೇನ್ ಮಾಡಬೇಕು, ಓಕೆ. ಸೊ ಇದರಿಂದ ನಮ್ಗೆ ಏನ್ ಮಾಡುತ್ತೆ, ನಾವು ಹರೇ ಕೃಷ್ಣ ಜಪವನ್ನು ಮಾಡೋದ್ರಿಂದ ಭಕ್ತಿ ಏಣಿಯ ಪ್ರಮುಖ ಮೆಟ್ಟಲು. ಇಲ್ಲಿ ಅಪರಾಧ ಜಪ ಮಾಡಬೇಕು, ನಾವು 10 ನಾಮ ಅಪರಾಧಗಳನ್ನು ಜಾಗೃತೆಯನ್ನು ತಪ್ಪಿಸ್ಬೇಕು. ಆಗ ಮಾತ್ರ ಭಕ್ತನು ನಾಮ ಮತ್ತು ರೂಪದ ಐಕ್ಯತೆಯನ್ನು ಅರಿಲಿಕ್ಕೆ ಸಾಧ್ಯ. ಸೊ ಈ ರೀತಿಯಾಗಿ ನಾವು ಭಕ್ತ ಮತ್ತು ಗುರುಗಳ ಒಂದು ಭಕ್ತನ ಏನು ಯೋಗ್ಯತೆ ಏನಿರ್ಬೇಕು ದೀಕ್ಷೆಯನ್ನು ಪಡೀಲಿಕ್ಕೆ, ಅದರ ಬಗ್ಗೆ ಈ ಪ್ಯಾರಾಗ್ರಾಫ್ ಅಲ್ಲಿ ತಿಳ್ಕೊಂಡ್ವಿ. ಸೊ ಈ ಅಂಧಕಾರದಿಂದ ಹೊರಗಡೆ ಬರಬೇಕು ಅಂದ್ರೆ ನಾವು ಅದನ್ನ ಪ್ರಯತ್ನ ಪಡಬೇಕು. ಆಚಾರ್ಯರಿಂದ ಉಪದೇಶಗಳನ್ನು ಅನುಷ್ಠಾನ ಮಾಡದೆ ಅವರಲ್ಲಿ ಶಿಷ್ಯವೃತ್ತಿಯನ್ನು ಅವಲಂಬಿಸಬಾರದು. ಸೊ ನಾವು ಯಾವಾಗ ಒಂದು ಆಚಾರ್ಯರ ಒಂದು ಉಪದೇಶಗಳನ್ನು ಪಡಿತೇವೆ, ಅವರ ಇಷ್ಟದ ಪ್ರಕಾರ ನಾವು ಅವರ ಒಂದು ಆಧ್ಯಾತ್ಮಿಕ ಒಂದು ಏನಿದೆ ಪ್ರಚಾರ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಅದರಿಂದ ನಾವು ಇಸ್ಕಾನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ತಿಳ್ಕೊಳ್ಳಿ ಯಾವ ಆಚಾರ್ಯರ ಇಚ್ಛೆಗಳು ಏನಿದೆ ಅಂದ್ಬಿಟ್ಟು. ಸೊ ನಿಮ್ಮ ಇಚ್ಛೆ ಯಾವ ಆಚಾರ್ಯರ ಜೊತೆ ಮ್ಯಾಚ್ ಆಗುತ್ತೆ ಆ ಆಚಾರ್ಯರಿಂದ ನೀವು ದೀಕ್ಷೆಯನ್ನು ಪಡಿಬಹುದು ಅಂತ ಹೇಳ್ತಾರೆ. ಸೊ ಅದರಿಂದ ಆಚಾರ್ಯನ ದೀಕ್ಷಾ ಗುರುವನ್ನು ಒಂದು ಆಯ್ಕೆ ಮಾಡೋ ಒಂದು ಇದನ್ನು ನಮ್ಗೆ ಸ್ವತಂತ್ರವನ್ನು ಕೊಡಲಾಗಿದೆ ಇಲ್ಲಿ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಮುಂದುವರಿಸದೇ ಇದ್ರೆ ಅದರಿಂದ ಸರಿಯಲ್ಲ. ಸೊ ಅದರಿಂದ ನಾವು ಆದಷ್ಟು ಇದನ್ನು ನಾವು ಈ ಪ್ರಯೋಜನವನ್ನು ಪಡ್ಕೊಂಡು ನಾವು ಅತ್ಯಂತ ವೇಗವಾಗಿ ಮುಂದುವರಿಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ಇಂದಿನ ದಿವಸ ಇಲ್ಲಿಗೆ ನಿಲ್ಸೋಣ ಅನ್ಸುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ ಎಲ್ಲಿವರೆಗೂ ನಿಲ್ಸಿದೀವಿ ಅಂದ್ಬಿಟ್ಟು. ಸೊ ನಂತರ ಇಲ್ಲಿಂದ ಕೃಷ್ಣನ ಪವಿತ್ರ ನಾಮಗಳ ಜಪ ಇಲ್ಲಿಂದ ಮುಂದಿನ ವಾರ ನಾವು ಪ್ರಾರಂಭ ಮಾಡೋಣ. ಓಕೆ ಮಾತಾಜಿ, ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ? ಹಾಕಿದ್ದೀರಾ? ಸೊ ಎಲ್ರು 1-2-3 ಕೊಟ್ಟಿಲ್ಲ ಅನ್ಸುತ್ತೆ. ಲಲಿತಾ ಮಾತಾಜಿ ಹೇಳ್ತೀರಾ ಯಾರ್ಯಾರು? ಹೌದು ಪ್ರಭುಜಿ, ಅದೇ ಹನುಮಂತ ಲಕ್ಕುಂಡಿ ಪ್ರಭುಜಿ, ಹೊನ್ನಯ್ಯ ಪ್ರಭುಜಿ, ಮೀರಾ ಮಾತಾಜಿ ಕ್ಲಾಸ್ಗೂ ಬರ್ತಾ ಇಲ್ಲ, ಅವ್ರು ಕಾಲ್ ಮಾಡಿಲ್ಲ ಪ್ರಭುಜಿ. ಆಮೇಲೆ ಶ್ರುತಿ ಮಾತಾಜಿ ಬರ್ತಿದ್ರಲ್ಲ? ಶ್ರುತಿ ಮಾತಾಜಿ. ಓಕೆ, ಇವ್ರನ್ನ ಬಿಟ್ಟು ಮಿಕ್ದವರೆಲ್ಲ ಕೊಟ್ಟಿದ್ದಾರೆ. ಇನ್ನೆಲ್ರದ್ದು ಆಯ್ತು. ಓಕೆ ಮಾತಾಜಿ, ಸರಿ. ಅವ್ರಿಗೆ ನೋಡಿ, ನೀವು ಒಬ್ಬರೇ ಅಲ್ಲ, ಬೇರೆಯವರು ಪ್ರಯತ್ನ ಪಡಿ ಅವ್ರನ್ನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. ಯಾಕೆ ಅವ್ರಿಗೆ ಇಷ್ಟ ಇಲ್ವಾ, ಹೇಗೆ ಡಿಸ್ಕಂಟಿನ್ಯೂ ಮಾಡ್ತಾರೆ ಹೇಗೆ ಅಂದ್ಬಿಟ್ಟು ಸ್ವಲ್ಪ ಮೋಟಿವೇಟ್ ಮಾಡಿ. ಯಾಕಂದ್ರೆ ನೀವೆಲ್ಲ ಮಧ್ಯಮಾಧಿಕಾರಿ ಲೆವೆಲ್ ಅಲ್ಲಿ ಇದ್ದೀರಿ ಇವಾಗ. ಸೊ ನಿಮ್ಗೆ ಎಲ್ಲ ಶ್ರದ್ಧೆಯಿಂದ ಬರ್ತಾ ಇದ್ದೀರಾ ಅಂದ್ರೆ ಮಧ್ಯಮಾಧಿಕಾರಿ ಲೆವೆಲ್ ಅಲ್ಲಿ ಇದ್ದೀರಾ. ದೀಕ್ಷೆ ತಗೊಂಡಿದ್ದೀರಾ, ತಗೊಳಕ್ ರೆಡಿ ಆಗಿದ್ದೀರಾ. ಆಶ್ರಯ ತಗೊಂಡಿದೀವಿ. ಆಶ್ರಯ, ಅದೇ ದೀಕ್ಷೆ ತಗೊಳಕ್ ರೆಡಿ ಆಗ್ತಾ ಇದ್ದೀರಾ. ಸೊ ಅದರಿಂದ ನೀವೆಲ್ಲ ಮಧ್ಯಮಾಧಿಕಾರಿ ಲೆವೆಲ್ ಹೋಗ್ತಾ ಇದ್ದೀರಾ. ಎಲ್ರನ್ನೂ ಮೋಟಿವೇಟ್ ಮಾಡಿ, ಫೋನ್ ಮಾಡಿ, ಅವರಿಗೆ ಕರ್ಕೊಂಬನ್ನಿ. ಸೊ ಅದು ಮಾತಾಡಿ. ಆಮೇಲೆ
ಇಲ್ಲ, ಅವರು ಕೂಡ ಬಂದಿಲ್ಲ ಇವತ್ತು. ಅವ್ರು ಇವತ್ತು ಬಂದೇ ಇಲ್ಲ ಯಾರನ್ನು. ಹನುಮಂತ ಲಕ್ಕುಂಡಿನೂ ಬರ್ಲಿಲ್ಲ, ಮೊನ್ನೆ ಹೊನ್ನಯ್ಯ ಬಂದಿದ್ರು, ಇವತ್ತು ಬಂದಿಲ್ಲ. ನಂತರ ಇದು ಎಕ್ಸಾಮ್ಗೆಲ್ಲ ರೆಡಿ ಆಗ್ತಾ ಇದ್ದೀರಾ? ಓದ್ತಾ ಇದೀವಿ. ಓದಿ ಎಲ್ಲ ಪ್ರಶ್ನೆಗಳಿದೆ ನಿಮ್ಮ ಹತ್ರ, ಓಪನ್ ಬುಕ್ ಕೊಟ್ಟಿದ್ದೀರಾ? ಸೊ ಓಪನ್ ಬುಕ್ ಬರೀತಾ ಇದ್ದೀರಾ? ಪ್ರಭುಜಿ, ಹೇಳಿ ಮಾತಾಜಿ. ಅದು ಕ್ಲೋಸ್ಡ್ ಬುಕ್ ಅಸೈನ್ಮೆಂಟ್ ಬರೀ ಉಪದೇಶಾಮೃತ ಬಂದಿಲ್ಲ ಅನ್ಸತ್ತಲ್ವ ಪ್ರಭುಜಿ? ಬರೀ ಈಶೋಪನಿಷತ್ ಮಾತ್ರ ಕೊಟ್ಟಿರ್ಬೇಕಲ್ಲ ನೋಡಿ ಮಾತಾಜಿ. ಇಲ್ಲ, 2 ಇದೆ ಮಾತಾಜಿ, ಅದ್ರಲ್ಲೇ